ಹರೇ ಕೃಷ್ಣ. ಲೈವ್ ಆಗಿದೆ ಪ್ರಭುಜಿ, ನೀವು ಪ್ರಾರಂಭ ಮಾಡಿ. ನಾನು ನಿಮ್ಗೆ ಹೋಸ್ಟ್ ಮಾಡ್ತೀರಾ ಮಾತಾಜಿ? ಶೇರ್ ಮಾಡಿ. ಹೋಸ್ಟ್ ಮಾಡ್ತೇನೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ವಂದನೆಗಳು. ಹರೇ ಮಾಡಿದ್ದೇನೆ ಪ್ರಭುಜಿ. ಹರೇ ಕೃಷ್ಣ. ಇಂದಿನ ಪ್ರಣಾಮ ಮಂತ್ರಗಳಿಗೆ ಇಂದಿನ ಚರ್ಚೆಯನ್ನು ಪ್ರಾರಂಭ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ನಿನ್ನೆ ಏನು ಓದಿದ್ವಿ? ಹಾಕ್ತಾ ಇದ್ದೀನಿ. ನಿನ್ನೆ ಏನು ಓದಿದ್ವಿ ನೆನಪಿದ್ಯಾ? ಯಾರಿಗೂ ನೆನಪಿಲ್ವಾ? ಮಧ್ಯಲೀಲ 6ನೇ ಅಧ್ಯಾಯದಲ್ಲಿ ಏನು ಓದಿದ್ವಿ? ಸಾರ್ವಭೌಮ ಭಟ್ಟಾಚಾರ್ಯ ಲೀಲೆಗಳನ್ನು ಓದಿದ್ವಿ. ಸಾರ್ವಭೌಮ ಭಟ್ಟಾಚಾರ್ಯರ ಉದ್ಧಾರವನ್ನು ನೋಡಿದ್ವಿ ನಾವು. ಸೊ ಇಂದಿನ ದಿನ 8ನೇ ಅಧ್ಯಾಯವನ್ನು ನೋಡ್ಲಿಕ್ಕಿದ್ದೇವೆ. ಇದು ಚೈತನ್ಯ ಮಹಾಪ್ರಭು ಮತ್ತು ರಾಮಾನಂದರಾಯರ ನಡುವಿನ ಸಂಭಾಷಣೆ. ಇದು ತುಂಬಾ ಚೆನ್ನಾಗಿದೆ, ತುಂಬಾ ಅದ್ಭುತವಾಗಿದೆ. ಇದಕ್ಕೆ ಮುಂಚೆ ಇದಕ್ಕೆ ಲಿಂಕ್ ಕೊಡ್ಲಿಕ್ಕೆ 7ನೇ ಅಧ್ಯಾಯವನ್ನು ನಾವು ನೋಡಿಲ್ಲ. ಅದನ್ನು ಸ್ವಲ್ಪ ರಿಫ್ರೆಶ್ ಮಾಡ್ಕೊಳ್ಳೋಣ. 7ನೇ ಅಧ್ಯಾಯವನ್ನು ಸ್ವಲ್ಪ ಶಾರ್ಟ್ ಆಗಿ ಹೇಳ್ತೇನೆ. ಇಲ್ಲಿ 7ನೇ ಅಧ್ಯಾಯದಲ್ಲಿ ಚೈತನ್ಯ ಮಹಾಪ್ರಭುಗಳು ದಕ್ಷಿಣ ಭಾರತದ ಪ್ರವಾಸ ಆರಂಭದ ಬಗ್ಗೆ ಮಾತಾಡಿದ್ದಾರೆ. ಇಲ್ಲಿ ಶ್ರೀ ಭಕ್ತಿ ವಿನೋದ ಸರಸ್ವತಿ ಠಾಕೂರರು 7ನೇ ಅಧ್ಯಾಯದ ಈ ಚೈತನ್ಯ ಮಹಾಪ್ರಭುಗಳು ಏನ್ ಮಾಡ್ತಾರೆ, ಮಾಘ ಮಾಸದಲ್ಲಿ ಅಂದ್ರೆ ಜನವರಿ ಫೆಬ್ರವರಿ ಸಮಯದಲ್ಲಿ ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸ್ತಾರೆ. ನಂತರ ಪಾಲ್ಗುಣ ಮಾಸದಲ್ಲಿ ಅಂದ್ರೆ ಈಗ ನಡೀತಾ ಇರೋದು ಪಾಲ್ಗುಣ ಮಾಸ. ಇವಾಗ 20 ಫೆಬ್ರವರಿ ಮಾರ್ಚ್ 26 ಏನ್ ನಡೀತಾ ಇದೆ ಇವಾಗ, ಇದು ಫಾಲ್ಗುಣ ಮಾಸ. ಅಂದ್ರೆ ಜನವರಿ ಫೆಬ್ರವರಿಯಲ್ಲಿ ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸಿದ್ರು, ಅದು ಮಾಘ ಮಾಸದಲ್ಲಿ. ನಂತರ ಈಗ ಪಾಲ್ಗುಣ ಮಾಸ ನಡೀತಾ ಇದೆ, ಅದರಲ್ಲಿ ಜಗನ್ನಾಥಪುರಿಗೆ ಬರ್ತಾರೆ. ಅವರು ಫಾಲ್ಗುಣ ಮಾಸದಲ್ಲಿ ಏನ್ ಮಾಡ್ತಾರೆ, ಡೋಲಾ ಯಾತ್ರಾ ಮಹೋತ್ಸವವನ್ನು ಇದರ ಜಗನ್ನಾಥಪುರಿಯಲ್ಲಿ ವೀಕ್ಷಿಸ್ತಾರೆ. ಮತ್ತು ಚೈತ್ರ ಮಾಸದಲ್ಲಿ ಸಾರ್ವಭೌಮ ಭಟ್ಟಾಚಾರ್ಯರನ್ನು ಉದ್ಧರಿಸಿದ್ದಾರೆ. ಅಂದ್ರೆ ಚೈತ್ರ ಮಾಸ ಅಂದ್ರೆ ಚೈತ್ರ ಮಾಸದಲ್ಲಿ ಸಾರ್ವಭೌಮ ಭಟ್ಟಾಚಾರ್ಯರನ್ನು ಉದ್ಧಾರ ಮಾಡ್ತಾರೆ. ಸೊ ಅಂದ್ರೆ ಇದು ಮಾರ್ಚ್ ಏಪ್ರಿಲ್ ಸಮಯದಲ್ಲಿ ಸಾರ್ವಭೌಮ ಭಟ್ಟಾಚಾರ್ಯರನ್ನು ಚೈತ್ರ ಮಾಸ ಅಂತಾರೆ, ಅದನ್ನ ಉದ್ಧಾರ ಮಾಡ್ತಾರೆ. ನಂತರ ಅದರ ಮಾರನೇ ತಿಂಗಳು ಅಂದ್ರೆ ಚೈತ್ರ ಆದ್ಮೇಲೆ ವೈಶಾಖ ಮಾಸ ಬರುತ್ತೆ, ಏಪ್ರಿಲ್ ಮೇ ತಿಂಗಳು. ಅವರು ವೈಶಾಖ ಮಾಸದಲ್ಲಿ ದಕ್ಷಿಣ ಭಾರತಕ್ಕೆ ಪ್ರವಾಸವನ್ನು ಪ್ರಾರಂಭ ಮಾಡ್ತಾರೆ. ಅವರು ಪ್ರಭುಗಳು ಒಬ್ಬರೇ ದಕ್ಷಿಣ ಭಾರತಕ್ಕೆ ಪ್ರಯಾಣ ಹೊರಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಅವಾಗ ನಿತ್ಯಾನಂದ ಪ್ರಭುಗಳು ಹೇಳ್ತಾರೆ, ಇಲ್ಲ ನೀವು ಅವ್ರ ಜೊತೆಯಲ್ಲಿ ಹೋಗ್ತಾರ, ಕೃಷ್ಣದಾಸನ ಬ್ರಾಹ್ಮಣರು. ಸೊ ನಂತರ ಚೈತನ್ಯ ಮಹಾಪ್ರಭುಗಳು ತಮ್ಮ ಪ್ರವಾಸವನ್ನು, ದಕ್ಷಿಣ ಭಾರತದ ಪ್ರವಾಸವನ್ನು ಪ್ರಾರಂಭ ಮಾಡಿದಾಗ ಸಾರ್ವಭೌಮ ಭಟ್ಟಾಚಾರ್ಯರು ಅವರಿಗೆ 4 ಜೊತೆ ಬಟ್ಟೆಗಳನ್ನು ಕೊಡ್ತಾರೆ. ಮತ್ತು ಅದೇ ಸಮಯದಲ್ಲಿ ಸಾರ್ವಭೌಮ ಭಟ್ಟಾಚಾರ್ಯ ಹೇಳ್ತಾರೆ, ಗೋದಾವರಿ ನದಿಯ ದಡದಲ್ಲಿ ಅಂದ್ರೆ ದಕ್ಷಿಣ ಭಾರತದಲ್ಲಿ ಗೋದಾವರಿ ನದಿಯ ದಡದಲ್ಲಿ ರಮಾನಂದರಾಯರು ಅಂತ ಒಬ್ಬರಿದ್ದಾರೆ, ಅವ್ರನ್ನ ಭೇಟಿ ಮಾಡಿ ಅಂತ ಹೇಳ್ತಾರೆ. ಸೊ ನಂತರ ನಿತ್ಯಾನಂದ ಪ್ರಭುಗಳು ಇತರ ಭಕ್ತರೊಂದಿಗೆ ಭಗವಂತನ ಚೈತನ್ಯ ಮಹಾಪ್ರಭುಗಳನ್ನು ಅಲರ್ನಾಥ್ ಒಂದು ಸ್ಥಳ ಇದೆ. ಅಲರ್ನಾಥ್ ಭಗವಾನ್ ಶ್ರೀ ವಿಷ್ಣುವಿನ ಇನ್ನೊಂದು ಹೆಸರು. ಸೊ ಅಲರ್ನಾಥ್ ಎನ್ನುವ ಒಂದು ದೇವಸ್ಥಾನ ಕೂಡ ಇದೆ ಒರಿಸ್ಸಾದಲ್ಲಿ. ಅಲ್ಲಿವರೆಗೂ ಅವರನ್ನು ಬಿಡ್ತಾರೆ.
ಆಮೇಲೆ ಅಲ್ಲಿಂದ ಚೈತನ್ಯ ಮಹಾಪ್ರಭುಗಳು ಎಲ್ಲರನ್ನು ಬಿಟ್ಟು ಕೃಷ್ಣದಾಸ ಬ್ರಾಹ್ಮಣರೊಂದಿಗೆ ಮುಂದೆ ಸಾಗ್ತಾರೆ, ದಕ್ಷಿಣ ಭಾರತಕ್ಕೆ ಸಾಗ್ತಾರೆ. ಸೊ ಭಗವಂತರು ಆ ಚೈತನ್ಯ ಮಹಾಪ್ರಭುಗಳು ಯಾವಾಗ್ಲೂ ಕೃಷ್ಣ ಕೃಷ್ಣ ಅಂತ ಹೇಳಿ ಒಂದು ಕೃಷ್ಣ ಕೃಷ್ಣ ಹರಿ ಹರಿ ಅಂತ ಒಂದು ಮಂತ್ರವನ್ನು ಪಠಿಸ್ತಾ ಇರ್ತಾರೆ. ಅವ್ರು ರಾತ್ರಿ ಯಾವ್ಯಾವ ಹಳ್ಳಿಲಿ ಉಳ್ಕೋತಾ ಇದ್ರು, ಸೊ ಯಾರಾದ್ರೂ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಬಂದ್ರೆ ಅವರನ್ನು ಕೃಷ್ಣ ಪ್ರಜ್ಞೆ ಬಗ್ಗೆ ಅವ್ರು ಹೇಳ್ತಿದ್ರು, ಮತ್ತೆ ಅವ್ರಿಗೂ ಕೂಡ ಪ್ರಚಾರ ಮಾಡಿ ಅಂತ ಅವರಿಗೆಲ್ಲ ಉತ್ತೇಜನ ಕೊಡ್ತಾ ಇದ್ರು. ಒಂದು ಹಳ್ಳಿ ಜನರಿಗೆ ಬೋಧಿಸಿದ ನಂತರ ಚೈತನ್ಯ ಮಹಾಪ್ರಭುಗಳು ಇನ್ನೊಂದು ಹಳ್ಳಿಗೆ ಹೋಗ್ತಾ ಇದ್ರು. ಈ ರೀತಿಯಾಗಿ ಅವರು ಕೂರ್ಮಸ್ಥಾನ ಅಂತ ಒಂದು ಹಳ್ಳಿಯನ್ನು ತಲುಪ್ತಾರೆ. ಅಲ್ಲಿ ಅವರು ಕೂರ್ಮ ಎಂಬ ಬ್ರಾಹ್ಮಣನ ಮೇಲೆ ತಮ್ಮ ಅಹೈತುಕ ಕೃಪೆಯನ್ನು ತೋರಿಸಿ ಅವರು ತೋರಿಸ್ತಾರೆ. ಮತ್ತೆ ಇನ್ನೊಂದು ವ್ಯಕ್ತಿ ವಾಸುದೇವ ಅನ್ನೋ ವ್ಯಕ್ತಿ ಇರ್ತಾನೆ, ಮತ್ತೊಬ್ಬ ಬ್ರಾಹ್ಮಣರು. ಅವರು ವಾಸುದೇವ ಎನ್ನುವ ಬ್ರಾಹ್ಮಣರು ಕುಷ್ಠರೋಗದಿಂದ ಬಳಲ್ತಾ ಇರ್ತಾರೆ. ಸೊ ಆ ಕುಷ್ಠರೋಗಿ ಬ್ರಾಹ್ಮಣನ್ನು ಕೂಡ ಚೈತನ್ಯ ಮಹಾಪ್ರಭುಗಳು ಅವನನ್ನು ಗುಣಪಡಿಸ್ತಾರೆ, ಸಂಪೂರ್ಣವಾಗಿ ಗುಣಪಡಿಸ್ತಾರೆ ಮತ್ತು ಕೃಪೆಯನ್ನು ತೋರಿಸ್ತಾರೆ. ಸೊ ಹೀಗೆ ಈ ಚೈತನ್ಯ ಮಹಾಪ್ರಭುಗಳಿಗೆ ವಾಸುದೇವಾಮೃತ ಪ್ರದ ಎನ್ನುವ ಬಿರುದನ್ನು ಕೂಡ ಆ ಊರಿನವರು ಕೊಡ್ತಾರೆ. ಅಂದ್ರೆ ಕುಷ್ಠರೋಗಿಯಾದ ವಾಸುದೇವನಿಗೆ ಅಮೃತವನ್ನು ನೀಡಿದವರು ಅಂತೇಳಿ. ಸೊ ಹೀಗೆ ಅವರು ದಕ್ಷಿಣ ಭಾರತದ ಯಾತ್ರೆಯನ್ನು ಪ್ರಾರಂಭ ಮಾಡ್ತಾರೆ. ಸೊ ಇದು 7ನೇ ಅಧ್ಯಾಯದ ವಿಚಾರ. ಸೊ ಈಗ 8ನೇ ಅಧ್ಯಾಯವನ್ನು ನಾವು ನೋಡ್ಲಿಕ್ಕಿದೆ. 7ನೇ ಅಧ್ಯಾಯವನ್ನು ಸಂಕ್ಷಿಪ್ತವಾಗಿ ನೋಡಿದ್ವಿ, ಏನಾಯ್ತು 7ನೇ ಅಧ್ಯಾಯದಲ್ಲಿ ಅಂದ್ಬಿಟ್ಟು. ಈಗ 8ನೇ ಅಧ್ಯಾಯವನ್ನು ನೋಡ್ಲಿಕ್ಕಿದ್ದೇವೆ. ಈ ಅಧ್ಯಾಯವು ಜೀಯಡ ನರಸಿಂಹ ಕ್ಷೇತ್ರ. ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ ಎಲ್ರಿಗೂ? ಕಾಣಿಸ್ತಿದೆ. ಸೊ ಈ ಅಧ್ಯಾಯದಲ್ಲಿ ಜೀಯಡ ನರಸಿಂಹ ಕ್ಷೇತ್ರಕ್ಕೆ ಭೇಟಿ ನೀಡಿದ. ಜೀಯಡ ಅಂದ್ರೆ ಸಿಂಹಾಚಲ ಅಂತ ಹೇಳ್ತಾರೆ, ಈಗಿನ ಸಮಯದ ಸಿಂಹಾಚಲ. ಸೊ ಸಿಂಹಾಚಲ ಕ್ಷೇತ್ರಕ್ಕೆ ಭೇಟಿ ನೀಡಿದ ನಂತರ ಗೋದಾವರಿ ನದಿ ತೀರದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಮತ್ತು ರಾಮಾನಂದ ರಾಯರ ಭೇಟಿಯಾದ ದಿವ್ಯ ಪ್ರಸಂಗ ಇದು. ಇಲ್ಲಿ ಭಕ್ತಿ ಸೇವೆಯ ವಿವಿಧ ಹಂತಗಳು ಮತ್ತು ಕೃಷ್ಣ ಪ್ರೇಮದ ಅತ್ಯುನ್ನತ ಸ್ಥಿತಿಯ ಬಗ್ಗೆ ಚರ್ಚಿಸಲಾಗಿದೆ. ಅಂದ್ರೆ ತುಂಬಾ ಉತ್ತಮವಾಗಿದೆ ಈ ಅಧ್ಯಾಯ. ಎಲ್ಲರೂ ದಯವಿಟ್ಟು ಗಮನ ಕೊಟ್ಟು ಕೇಳಿಕೊಳ್ಳಿ. ಸೊ ತುಂಬಾ ಕೃಷ್ಣ ಪ್ರೇಮದ ಅತ್ಯುನ್ನತ ಸ್ಥಿತಿಯ ಬಗ್ಗೆ ಇದರಲ್ಲಿ ಚರ್ಚೆ ಮಾಡಲಾಗಿದೆ. ಸೊ 8ನೇ ಅಧ್ಯಾಯದ ಸಾರಾಂಶವನ್ನು ಭಕ್ತಿ ವಿನೋದ ಠಾಕೂರರು ತಮ್ಮ ಅಮೃತ ಪ್ರವಾಹ ಭಾಷ್ಯದಲ್ಲಿ ನೀಡಿದ್ದಾರೆ. ಸೊ ಇಲ್ಲಿ ಜೀಯಡದಲ್ಲಿ ಒಂದು ನರಸಿಂಹ ದೇವಸ್ಥಾನ ಇದೆ. ಆ ಸಿಂಹಾಚಲದ ನರಸಿಂಹ ದೇವಸ್ಥಾನ, ಆ ದೇವಾಲಯವನ್ನು ಹೋದ ನಂತರ ಚೈತನ್ಯ ಮಹಾಪ್ರಭುಗಳು ಗೋದಾವರಿ ನದಿಯ ತೀರದಲ್ಲಿರುವ ವಿದ್ಯಾನಗರ ಎಂಬ ಸ್ಥಳಕ್ಕೆ ಬರ್ತಾರೆ. ಅಲ್ಲಿ ಶ್ರೀ ರಮಾನಂದ ರಾಯರು ಸ್ನಾನ ಮಾಡಲು ಬಂದಾಗ ಅವರಿಗೆ ಭೇಟಿಯಾಗುತ್ತೆ. ತಮ್ಮನ್ನು ಪರಿಚಯ ಮಾಡಿಕೊಂಡ ನಂತರ ರಮಾನಂದ ರಾಯರು ಚೈತನ್ಯ ಮಹಾಪ್ರಭುಗಳು ಕೆಲವು ದಿವಸ ಅದೇ ಗ್ರಾಮದಲ್ಲಿ ಇರಬೇಕು ಅಂತ ಅವರನ್ನು ಕೇಳ್ಕೊತಾರೆ. ಚೈತನ್ಯ ಮಹಾಪ್ರಭುಗಳು ಅಲ್ಲಿ ಕೆಲವು ವೈದಿಕ ಬ್ರಾಹ್ಮಣರ ಮನೆಗಳಲ್ಲಿ ಉಳ್ಕೋತಾರೆ. ಸೊ ಸಾಯಂಕಾಲದ ಸಮಯದಲ್ಲಿ ರಮಾನಂದ ರಾಯರು ಚೈತನ್ಯ ಮಹಾಪ್ರಭುಗಳನ್ನು ನೋಡ್ಲಿಕ್ಕೆ ಬರ್ತಾ ಇದ್ರು. ಸೊ ಸಾಮಾನ್ಯ ಉಡುಪಿನಲ್ಲಿ ರಾಮಾನಂದ ರಾಯರು ಭಗವಂತನಿಗೆ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ರು ಮತ್ತು ಚೈತನ್ಯ ಮಹಾಪ್ರಭುಗಳು ಅವರನ್ನು ಆರಾಧನೆಯ ಗುರಿ ಮತ್ತು ವಿಧಾನದ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಈಗ ಅವರದು ಇಬ್ಬರ ಮಧ್ಯೆ ವಾರ್ತಾಲಾಪ ಶುರುವಾಗುತ್ತೆ. ನಂತರ ವೈದಿಕ ಸಾಹಿತ್ಯದಿಂದ ಕೆಲವು ಶ್ಲೋಕಗಳನ್ನು ಪಠಿಸ್ಲಿಕ್ಕೆ ಚೈತನ್ಯ ಮಹಾಪ್ರಭುಗಳು ಅವರಿಗೆ ಹೇಳ್ತಾರೆ, ಯಾರು ರಾಮಾನಂದ ರಾಯರಿಗೆ. ಸೊ ಮೊಟ್ಟ ಮೊದಲಿಗೆ ಶ್ರೀ ರಾಮಾನಂದ ರಾಯರು ವರ್ಣಾಶ್ರಮ ವ್ಯವಸ್ಥೆಯನ್ನು ವಿವರವಾಗಿ ಹೇಳ್ತಾರೆ. ಅವರು ಕರ್ಮ ಅರ್ಪಣದ ಬಗ್ಗೆ ವಿವಿಧ ಶ್ಲೋಕಗಳನ್ನು ಪಠಿಸ್ತಾರೆ ಮತ್ತು ಎಲ್ಲವನ್ನು ಭಗವಂತನಿಗೆ ತಿಳಿಸ್ತಾರೆ, ಅರ್ಪಿಸಬೇಕು ಅಂತ ತಿಳಿಸ್ತಾರೆ. ಇದು ಕರ್ಮಯೋಗದ ಬಗ್ಗೆ ಅವರು ಮಾತಾಡ್ತಾರೆ. ನಂತರ ಅವರು ಅನಾಸಕ್ತ ಕರ್ಮ, ಭಕ್ತಿಯುತ ಸೇವೆಯೊಂದಿಗೆ ಬೆರೆತ ಜ್ಞಾನ ಮತ್ತು ಅಂತಿಮವಾಗಿ ಭಗವಂತನ ಸಹಜ ಪ್ರೇಮ ಸೇವೆಯ ಬಗ್ಗೆ ಮಾತಾಡ್ತಾರೆ. ಇದೆಲ್ಲವೂ ನಾವು ಭಗವದ್ಗೀತೆಯಲ್ಲಿ ನೋಡಿದ್ದೀವಿ. ಮೊದಲಿಯಾಗಿ ಕರ್ಮಯೋಗ ಬಗ್ಗೆ ಮಾತಾಡಿದ್ವಿ, ಆಮೇಲೆ ಕರ್ಮದ ಬಗ್ಗೆ ಮಾತಾಡಿದ್ವಿ, ಕರ್ಮಕಾಂಡಿಯ ಕರ್ಮ. ನಂತರ ಕರ್ಮಯೋಗದ ಬಗ್ಗೆ ನೋಡಿದ್ವಿ. ನಂತರ ಭಕ್ತಿಯುತ ಸೇವೆಯೊಂದಿಗೆ ಜ್ಞಾನಯುಕ್ತ ಭಕ್ತಿ ನೋಡಿದ್ವಿ. ನಂತರ ಜ್ಞಾನಯೋಗದ ಬಗ್ಗೆನೂ ತಿಳ್ಕೊಂಡಿದ್ವಿ ಭಗವದ್ಗೀತೆಯಲ್ಲಿ. ನಂತರ ಅಧ್ಯಾಯ 7ರಿಂದ 12ರವರೆಗೆ ಭಕ್ತಿ ಸೇವೆಯಲ್ಲಿ ಭಗವಂತ ಭಗವದ್ಗೀತೆಯಲ್ಲಿ ಮಾತಾಡಿದ್ದಾನೆ. ಸೊ ಇವೆಲ್ಲವನ್ನು ತಿಳ್ಕೊಂಡಿದೀವಿ. ಇದನ್ನ ಇಲ್ಲಿ ಇವರು ಮತ್ತೊಮ್ಮೆ ಹೇಳ್ತಾರೆ. ಸೊ ಶ್ರೀಲ ರಾಮಾನಂದ ರಾಯರು ಪಠಿಸಿದ ಕೆಲವು ಶ್ಲೋಕಗಳನ್ನು ಕೇಳಿದ ನಂತರ ಚೈತನ್ಯ ಮಹಾಪ್ರಭುಗಳು ಎಲ್ಲಾ ರೀತಿಯ ಊಹಾಪೋಹಗಳಿಂದ ಮುಕ್ತವಾದ ಶುದ್ಧ ಭಕ್ತ ಸೇವೆಯನ್ನು ಕೂಡ ಅವರು ರಾಮಾನಂದ ರಾಯರು ಹೇಳ್ತಾರೆ. ಅದನ್ನು ಚೈತನ್ಯ ಮಹಾಪ್ರಭುಗಳು ತುಂಬಾ ಪ್ರೀತಿಯಿಂದ ಒಪ್ಕೋತಾರೆ. ಇದಾದ ನಂತರ ಚೈತನ್ಯ ಮಹಾಪ್ರಭುಗಳು ಭಕ್ತಿ ಸೇವೆಯ ಉನ್ನತ ಹಂತವನ್ನು ವಿವರಿಸಲಿಕ್ಕೆ ರಾಮಾನಂದ ರಾಯರಿಗೆ ಹೇಳ್ತಾರೆ. ಆಗ ರಾಮಾನಂದ ರಾಯರು ಅನನ್ಯ ಭಕ್ತಿ ಸೇವೆ, ಈಗ ಒಂದು ವಿಷಯ ನೆನ್ಪಿಟ್ಕೋಬೇಕು, ರಾಮಾನಂದ ರಾಯರು ಉತ್ತಮ ರೀತಿಯ ಭಕ್ತರು ಅವರು.
ಅವರು ಅನನ್ಯ ಭಕ್ತಿ ಸೇವೆಯ ಬಗ್ಗೆ, ಭಗವಂತನ ಮೇಲಿನ ಪ್ರೇಮ, ಶುದ್ಧ ದಾಸ್ಯ, ಸಖ್ಯ ಮತ್ತು ವಾತ್ಸಲ್ಯ ಭಾವಗಳಲ್ಲಿ ಭಗವಂತನನ್ನು ಹೇಗೆ ಸೇವಿಸಬೇಕು ಎನ್ನುವುದರ ಬಗ್ಗೆ ರಮಾನಂದರಾಯರು ವಿವರವಾಗಿ ಹೇಳ್ತಾರೆ. ಕೊನೆಯದಾಗಿ ಅವರು ಮಾಧುರ್ಯ ಭಾವ ಅಂದ್ರೆ ದಾಂಪತ್ಯ ಪ್ರೇಮ ಸೇವೆಯ ಬಗ್ಗೆ ಮಾತಾಡ್ತಾರೆ. ಇದು ಮಾಧುರ್ಯ ಭಾವದ ಬಗ್ಗೆ ಮಾತಾಡ್ತಾರೆ. ಈ ಮಾಧುರ್ಯ ಭಾವವು ವಿವಿಧ ರೀತಿಯಲ್ಲಿ ಹೇಗೆ ಬೆಳೆಯುವುದು ಎನ್ನುವುದರ ಬಗ್ಗೆ ಕೂಡ ಅವರು ಹೇಳ್ತಾರೆ. ಸೊ ಈ ದಾಂಪತ್ಯ ಪ್ರೇಮವು ಕೃಷ್ಣನ ಮೇಲಿನ ಶ್ರೀಮತಿ ರಾಧಾರಾಣಿಯರ ಪ್ರೇಮದಲ್ಲಿ ಅತ್ಯುನ್ನತ ಪರಿಪೂರ್ಣತೆ ಪಡೆಯುತ್ತೆ. ಮುಂದೆ ಅವರು ಶ್ರೀಮತಿ ರಾಧಾರಾಣಿಯರ ಸ್ಥಾನ ಮತ್ತು ಭಗವತ್ ಪ್ರೇಮದ ದಿವ್ಯ ಅನುಭೂತಿ ರಸಗಳನ್ನು ಕೂಡ ವರ್ಣಿಸ್ತಾರೆ. ನಂತರ ರಾಮಾನಂದರಾಯರು ಪ್ರೇಮ ವಿಲಾಸ ವಿವರ್ತ ಎಂದು ಕರೆಯಲ್ಪಡುವ ಭಾವ ಪರವಶತೆಯ ದರ್ಶನದ ಹಂತಕ್ಕೆ ಸಂಬಂಧಿಸಿದ ತಮ್ಮದೇ ಆದ ಅವರೇ ಬರೆದಿದ್ದ ಒಂದು ಶ್ಲೋಕವನ್ನು ಪಠಿಸ್ತಾರೆ. ಸೊ ವೃಂದಾವನದ ನಿವಾಸಿಗಳ ಕೃಪೆಯಿಂದ, ವಿಶೇಷವಾಗಿ ಗೋಪಿಯರ ಕೃಪೆಯಿಂದ ಮಾಧುರ್ಯ ಪ್ರೇಮದ ಎಲ್ಲ ಹಂತಗಳನ್ನು ನಾವು ಪಡೆಯಬಹುದು ಅಂತ ಅವರು ಹೇಳ್ತಾರೆ. ಅಂದ್ರೆ ನಮಗೆ ಗೋಪಿಯರ ಕೃಪೆ ಬೇಕು, ಇಲ್ಲ ಅಂದ್ರೆ ಮಾಧುರ್ಯ ಪ್ರೇಮದ ಹಂತ ನಮಗೆ ಏನೂ ಗೊತ್ತಾಗೋದಿಲ್ಲ. ಸೊ ಈ ಎಲ್ಲ ವಿಷಯಗಳನ್ನು ಅತ್ಯಂತ ಸ್ಪಷ್ಟವಾಗಿ ರಾಮಾನಂದರು ಹೇಳ್ತಾರೆ. ಕ್ರಮೇಣ ರಾಮಾನಂದರಾಯರಿಗೆ ಶ್ರೀ ಚೈತನ್ಯ ಮಹಾಪ್ರಭುಗಳ ನಿಜ ರೂಪ ಅರ್ಥ ಆಗ್ಲಿಕ್ಕೆ ಶುರುವಾಗುತ್ತೆ. ಇಷ್ಟೊತ್ತು ಚೈತನ್ಯ ಮಹಾಪ್ರಭುಗಳು ಯಾರು ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಸೊ ಚೈತನ್ಯ ಮಹಾಪ್ರಭುಗಳು ಇದೆಲ್ಲವನ್ನು ಅವ್ರನ್ನ ಕೇಳಿಕೊಂಡು ಅವರು ತುಂಬಾ ಸಂತೋಷದಿಂದ ಇದನ್ನೆಲ್ಲ ಆನಂದಿಸ್ತಾ ಇದ್ರು, ವಾರ್ತಾಲಾಪನೆಯನ್ನು ಆನಂದ ಪಡ್ತಾ ಇದ್ರು. ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ನಿಜ ರೂಪವನ್ನು ಪ್ರದರ್ಶನ ಮಾಡ್ತಾರೆ ಕೊನೆಗೆ. ಸೊ ರಾಮಾನಂದರಾಯರು ಏನಾಗುತ್ತೆ, ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾರೆ. ಸೊ ಕೆಲವು ದಿನಗಳ ನಂತರ ಚೈತನ್ಯ ಮಹಾಪ್ರಭುಗಳು ರಾಮಾನಂದರಾಯರಿಗೆ ಸರ್ಕಾರಿ ಸೇವೆಯಿಂದ ನಿವೃತ್ತಾಗಿ, ಅವರು ಸರ್ಕಾರಿ ಸೇವೆಯಲ್ಲಿರ್ತಾರೆ ರಾಮಾನಂದರಾಯರು, ಆ ಸರ್ಕಾರಿ ಸೇವೆಯಿಂದ ನಿವೃತ್ತರಾಗ್ಬಿಟ್ಟು ಜಗನ್ನಾಥ್ಪುರಿಗೆ ಬನ್ನಿ, ನಾವು ಅಲ್ಲಿ ಭೇಟಿ ಮಾಡೋಣ ಅಂದ್ಬಿಟ್ಟು ಹೇಳ್ತಾರೆ. ಸೊ ರಾಮಾನಂದರಾಯರು ಮತ್ತು ಚೈತನ್ಯ ಮಹಾಪ್ರಭುಗಳ ನಡುವಿನ ಈ ಭೇಟಿಯ ವಿವರಗಳನ್ನು ಸ್ವರೂಪ ದಾಮೋದರ ಗೋಸ್ವಾಮಿಗಳ ದಿನಚರಿಯಿಂದ ಪಡೆಯಲಾಗಿದೆ. ಮೊದಲು ಇಲ್ಲಿ ಈ 8ನೇ ಅಧ್ಯಾಯದ ಅದು ವಿಷಯ. ಸೊ 8ನೇ ಅಧ್ಯಾಯದಲ್ಲಿ ಇಲ್ಲಿವರೆಗೂ ನಾವು ಇದು ಏನು ನೋಡಿದ್ವಿ, ಏನು ಸಾರಾಂಶ ನೋಡಿದ್ವಿ, ಇದನ್ನೆಲ್ಲವನ್ನು ನಾವು ನೋಡ್ಲಿಕ್ಕೆ ಇದ್ದೇವೆ. ಇದು ತುಂಬಾ ದೊಡ್ಡ ಅಧ್ಯಾಯ, ಸುಮಾರು 300ಕ್ಕೂ ಹೆಚ್ಚು ಶ್ಲೋಕಗಳಿವೆ. ಈ ಇದರಲ್ಲಿ 313 ಅಥವಾ 15 ಶ್ಲೋಕಗಳಿದಾವೆ. ಅದರಿಂದ ಒಂದೊಂದೇ ಶ್ಲೋಕ ಓದ್ಲಿಕ್ಕೆ ಸಾಧ್ಯ ಇಲ್ಲ. ನಾನು 15 ಶ್ಲೋಕಗಳನ್ನು ಒಂದೊಂದು ಗುಂಪನ್ನಾಗಿ ಮಾಡಿ ಅದರ ಒಂದು ಸಮರಿಯನ್ನು ಇಲ್ಲಿ ಬರೆದಿದ್ದೇನೆ. ಸೊ ಅದನ್ನ ನಾವು ಈಗ ಓದ್ಕೊಂಡು ಹೋಗೋಣ. ಸೊ ಎಷ್ಟಾಗುತ್ತೆ ಕವರ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ಕೊಂಡಿದ್ದೀನಿ, ನೋಡೋಣ, ಕವರ್ ಮಾಡೋಣ. ಸೊ ಚೈತನ್ಯ ಮಹಾಪ್ರಭುಗಳು ಭಕ್ತಿ ಜ್ಞಾನದ ಮಹಾಸಾಗರ. ಈ ಸಾಗರವು ರಾಮಾನಂದರಾಯರಂತ ಮೇಘಕ್ಕೆ ಭಕ್ತಿ ರಸದ ಜ್ಞಾನವನ್ನು ತುಂಬಿ, ಅದೇ ಮೇಘವು ಮತ್ತೆ ಸಾಗರದ ಮೇಲೆ ಅಂದ್ರೆ ಮಹಾಪ್ರಭುಗಳ ಮೇಲೆ ಜ್ಞಾನದ ಮಳೆಯನ್ನು ಸುರಿಯುವಂತೆ ಮಾಡುತ್ತದೆ. ಈ ರೂಪಕದ ಮೂಲಕ ಭಗವಂತ ಮತ್ತು ಭಕ್ತನ ನಡುವಿನ ಅದ್ಭುತ ಜ್ಞಾನ ವಿನಿಮಯವನ್ನು ವರ್ಣಿಸಲಾಗಿದೆ. ಅಂದ್ರೆ ಭಕ್ತರಲ್ಲಿ ಎಲ್ಲ ಇದಿದೆ. ಶುದ್ಧ ಭಕ್ತರಲ್ಲಿ ಭಕ್ತಿರಸ ಆಲ್ರೆಡಿ ಇದೆ. ಅವರು ರಾಯರ ಆ ಮೇಘದ ಹೆಸರು ರಾಮಾನಂದರಾಯರು ಅಂತ. ಸೊ ಅದೇ ಮೇಘವು ಮತ್ತೆ ಸಾಗರದ ಎಲ್ಲಿಂದ ಮೇಘ ಉತ್ಪತ್ತಿ ಆಗುತ್ತೋ ಸಾಗರದಿಂದ ಮೇಘ ಉತ್ಪತ್ತಿ ಆಗುತ್ತಲ್ವಾ. ಸೊ ಅಂದ್ರೆ ಮಹಾಪ್ರಭುಗಳ ಮೇಲೆ ಜ್ಞಾನದ ಮಳೆಯನ್ನು ಸುರಿಸ್ತಾರೆ. ಸೊ ಯಾತ್ರೆಯನ್ನು ಮುಂದಿರಿಸಿದ ಪ್ರಭುಗಳು ಸಿಂಹಾಚಲವನ್ನು ತಲುಪ್ತಾರೆ. ಅಲ್ಲಿ ನರಸಿಂಹದೇವರನ್ನು ಸ್ತುತಿ ಮಾಡ್ತಾರೆ. ನರಸಿಂಹದೇವರು ಭಕ್ತ ಪ್ರಹ್ಲಾದನಿಗೆ ಮಧುವಾಗಿಯೂ ಹಿರಣ್ಯಕಶಿಪು ಅಂತ ರಾಕ್ಷಸರಿಗೆ ಭೀಕರವಾಗಿಯೂ ಇದ್ರು ಅಂತ ಅವರು ವಿವರಿಸ್ತಾರೆ. ನಂತರ ದಾರಿಯುದ್ದಕ್ಕೂ ಸುಮಾರು ಜನರನ್ನು ವೈಷ್ಣವರನ್ನಾಗಿ ಮಾಡುತ್ತಾ ಪ್ರಭುಗಳು ಅಂತಿಮವಾಗಿ ಗೋದಾವರಿ ನದಿಯ ತೀರಕ್ಕೆ ಬರ್ತಾರೆ. ಅಲ್ಲಿ ಗೋದಾವರಿ ನದಿಯನ್ನು ಕಂಡಾಗ ಅವರಿಗೆ ಯಮುನಾ ನದಿಯ ನೆನಪಾಗುತ್ತೆ ಮತ್ತು ಅಲ್ಲಿರುವ ವನಗಳೆಲ್ಲ ಬೃಂದಾವನದಂತೆ ಭಾಸವಾಗುತ್ತೆ. ಇಲ್ಲಿ ಆ ನದಿಯಲ್ಲಿ ಸ್ನಾನ ಮಾಡಿ ಹರಿನಾಮ ಸಂಕೀರ್ತನೆ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ರಾಮಾನಂದರಾಯರು ಪಲ್ಲಕ್ಕಿಯಲ್ಲಿ ಬರ್ತಾರೆ. ಅವರು ಉತ್ತಮ ಒಂದು ಸರ್ಕಾರಿ ಅಧಿಕಾರಿಗಳು, ಅವರಿಗೆ ಸೊ ಇವೆಲ್ಲ ಇರುತ್ತೆ, ಫೆಸಿಲಿಟೀಸ್ ಇರುತ್ತೆ ಅವರಿಗೆ. ಸೊ ಅವರು ಮಂಗಳವಾದ್ಯದಲ್ಲಿ ಸ್ನಾನಕ್ಕೆ ಬರ್ತಾರೆ. ಅವರು ವೈದಿಕ ವಿಧಿಗಳಲ್ಲಿ ನದಿಯಲ್ಲಿ ಸ್ನಾನ ಮಾಡಿ ಪಿತೃಗಳಿಗೆ ತರ್ಪಣವನ್ನು ಕೊಡ್ತಾರೆ. ಸೊ ನಂತರ ಗೋದಾವರಿ ನದಿ ತೀರದಲ್ಲಿ ಸ್ನಾನಕ್ಕಾಗಿ ಬಂದವರು ರಾಮಾನಂದರಾಯರೇ ಅಂತ ಚೈತನ್ಯ ಮಹಾಪ್ರಭುಗಳಿಗೆ ತಕ್ಷಣ ಗೊತ್ತಾಗುತ್ತೆ. ಅವರನ್ನು ಭೇಟಿಯಾಗಲು ಮಹಾಪ್ರಭುಗಳ ಮನಸ್ಸು ಕಾತುರೈತಿದ್ರು, ಶಾಂತವಾಗಿ ಕೂತಿರ್ತಾರೆ. ಅತ್ತ ರಾಮಾನಂದರಾಯರು ನೂರಾರು ಸೂರ್ಯರಂತೆ ಪ್ರಕಾಶಿಸಿದ್ದ ಸುಂದರ ಸನ್ಯಾಸಿಯನ್ನು ಕಂಡು ಬೆರಗಾಗ್ತಾರೆ. ಕಮಲದ ದಳಗಳಂತಿದ್ದ ಕಣ್ಣುಗಳಂತಿದ್ದ ಅಂತ ಸುಂದರ ಸನ್ಯಾಸಿ ಅಂದ್ರೆ ಚೈತನ್ಯ ಮಹಾಪ್ರಭು ಕಂಡು ಅವರು ಆಶ್ಚರ್ಯಚಕಿತರಾಗ್ತಾರೆ. ಸೊ ರಾಮಾನಂದರಾಯರು ಮಹಾಪ್ರಭುಗಳ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ. ಮಹಾಪ್ರಭುಗಳು ಅವರನ್ನು ಆಲಂಗಿಸಿಕೊಂಡು ನೀವು ರಾಮಾನಂದರಾಯರೇ ಅಂತ ಕನ್ಫರ್ಮ್ ಮಾಡ್ಕೋತಾರೆ. ಅದಕ್ಕೆ ಅವರು ರಾಮಾನಂದರಾಯರು ಹೇಳ್ತಾರೆ, ಹೌದು, ನಾನು ನಿಮ್ಮ ಅತಿ ನೀಚ ಸೇವಕ, ಆದರೆ ನಾನು ಶೂದ್ರ ಕುಲದವನು ಅಂತ ಅವರು ಉತ್ತರಿಸ್ತಾರೆ. ಸೊ ತಕ್ಷಣವೇ ಪ್ರಭುಗಳು ಅವ್ರನ್ನ ಗಟ್ಟಿಯಾಗಿ ಆಲಂಗಿಸ್ಕೊಳ್ತಾರೆ. ಆ ದಿವ್ಯ ಆಲಂಗದಲ್ಲಿ
ಇಬ್ಬರು ಪ್ರಜ್ಞೆ ತಪ್ಪಿ ನೆಲಕ್ಕೆ ಬೀಳ್ತಾರೆ. ಇಬ್ಬರ ದೇಹದಲ್ಲೂ ಕೂಡ ಅಷ್ಟಸಾತ್ವಿಕ ಭಾವಗಳು, ಕಣ್ಣೀರು, ನಡುಕ, ಇದೆಲ್ಲ ನಾವು ಸೋಮವಾರ ದಿವಸ ನೋಡಿದ್ವಿ. ಅಷ್ಟಸಾತ್ವಿಕ ಭಾವಗಳು ಅಂದ್ರೆ ಏನು ಅಂದ್ಬಿಟ್ಟು. ಸೊ ಈ ಎಲ್ಲ ಅಷ್ಟಸಾತ್ವಿಕ ಭಾವಗಳು ಅವರಿಬ್ಬರಲ್ಲಿ ವ್ಯಕ್ತವಾಗುತ್ತವೆ ಮತ್ತು ಇಬ್ಬರ ಬಾಯಲ್ಲೂ ಕೃಷ್ಣ ಕೃಷ್ಣ ಅಂತ ಮಾತು ಬರ್ತಾ, ಬೇರೆ ಏನು ಮಾತು ಬರ್ತಾ ಇರಲ್ಲ. ಸೊ ಈ ರೀತಿಯಾಗಿ ಅಲ್ಲಿ ಅವರು ಪ್ರೇಮಮಯದಲ್ಲಿ ಪ್ರೇಮೋನ್ಮಾದದಲ್ಲಿ ಇರುವಾಗ ಈ ವೈದಿಕ ವಿಧಿಗಳನ್ನು ಪಾಲಿಸುವ ಅಲ್ಲಿದ್ದ ಬ್ರಾಹ್ಮಣರು ಅವ್ರಿಗೆಲ್ಲ ಒಂಥರ ಆಶ್ಚರ್ಯ ಆಗುತ್ತೆ. ಈ ಬ್ರಹ್ಮ ತೇಜಸ್ಸಿನಿಂದ ಕೂಡಿರೋ ಒಂದು ಸನ್ಯಾಸಿ ಒಬ್ಬ ಸಾಧಾರಣ ಶೂದ್ರನ್ನು ಅಪ್ಪಿಕೊಂಡು ಯಾಕೆ ಹೇಳ್ತಾ ಇದ್ದಾರೆ? ಅದು ಅಷ್ಟು ದೊಡ್ಡ ವಿದ್ವಾಂಸರು, ಮದ್ರಾಸ್ ಪ್ರಾಂತ್ಯದ ಗವರ್ನರು ಆಗಿರುವ ರಾಮಾನಂದರಾಯರು ಈ ಸನ್ಯಾಸಿಯ ಸ್ಪರ್ಶದಿಂದ ಹುಚ್ಚುತ್ತರ ಯಾಕೆ ಆಡ್ತಾ ಇದ್ದಾರೆ ಅಂತ ಅವರು ತಮ್ಮಲ್ಲೇ ತಿಳ್ಕೊಳ್ಳಿಕ್ಕೆ ಚರ್ಚೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇವರು ರಾಮಾನಂದರಾಯರು ನೋಡಿ ದೊಡ್ಡ ವಿದ್ವಾಂಸರು ಮತ್ತು ಮದ್ರಾಸ್ ಪ್ರಾಂತ್ಯದ ಗವರ್ನರ್ ಆಗಿದ್ದರು ಅವರು. ಯಾರು ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಸೊ ಆಮೇಲೆ ಜನಗಳ ದೊಡ್ಡ ಗುಂಪನ್ನು ನೋಡಿ ಅವರಿಬ್ಬರು ತಮ್ಮ ಭಾವಗಳನ್ನು ನಿಯಂತ್ರಿಸ್ಕೋತಾರೆ ಮತ್ತು ರಾಮಾನಂದರಾಯರನ್ನೇ ಕುಳಿತುಕೊಂಡು ಅವರಿಬ್ರು ನನ್ನತ್ತ ಮಾತಾಡ್ತಾರೆ. ನಂತರ ಅವ್ರು ಹೇಳ್ತಾರೆ, ಸಾರ್ವಭೌಮ ಭಟ್ಟಾಚಾರ್ಯಗಳು ನಿಮ್ಮ ಗುಣಗಳನ್ನು ತುಂಬಾ ಹೇಳಿದ್ದಾರೆ ನನಗೆ, ಅದರಿಂದ ನಿಮ್ಮನ್ನು ನೋಡ್ಬೇಕು ಅಂತ ನಾನು ಬಂದಿದ್ದೇನೆ, ನಿಮ್ಮನ್ನು ನೋಡ್ಬೇಕು ಅಂತ ಹೇಳಿದ್ದಾರೆ ಅಂತ, ನಿಮ್ಮನ್ನು ಭೇಟಿ ಆಗ್ಬೇಕು ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ನಂತರ ಚೈತನ್ಯ ಮಹಾಪ್ರಭುಗಳು ಮತ್ತು ರಾಮಾನಂದರಾಯರನ್ನು ಭೇಟಿ ಆಗ್ಲಿಕ್ಕೆ ಇಲ್ಲಿ ಬಂದಿದ್ದೀನಿ ಅಂತ ತಿಳಿಸಿದಾಗ ರಾಯರಿಗೂ ತುಂಬಾ ವಿನಯವಾಗಿ ಅವರು ಹೇಳ್ತಾರೆ, ಸಾರ್ವಭೌಮ ಭಟ್ಟಾಚಾರ್ಯರು ನನ್ನ ಮೇಲೆ ತೋರಿಸಿದ ಕೃಪೆಯಿಂದಾಗಿ ಭಗವಂತನ ದರ್ಶನ ಆಯ್ತು ಇವತ್ತು ನನಗೆ ಅಂತ ಅವರು, ನನ್ನ ಜನ್ಮ ಸಫಲ ಆಯ್ತು ಅಂದ್ಬಿಟ್ಟು ರಾಮಾನಂದರಾಯರು ಹೇಳ್ತಾರೆ. ಸೊ ನಂತರ ರಾಮಾನಂದರಾಯರು ಮಹಾಪ್ರಭುಗಳ ದೈವತ್ವವನ್ನು ಕೊಂಡಾಡ್ತಾ, ನೀವು ಸಾಕ್ಷಾತ್ ನಾರಾಯಣರು, ವೇದಗಳ ವಿಧಿ ನಿಷೇಧಗಳನ್ನು ಲೆಕ್ಕಿಸದೆ ಒಬ್ಬ ನನ್ನನ್ನು ಸ್ಪರ್ಶಿಸಿ ಉದ್ಧಾರ ಮಾಡಿದ್ದೀರಿ. ಸೊ ಮಹಾತ್ಮರು ಗೃಹಸ್ಥರ ಮನೆಗೆ ಹೋಗುವುದು ಅವರು ಉದ್ಧಾರಕ್ಕಾಗಿ, ಅಲ್ಲಿ ಸ್ವಾರ್ಥಕ್ಕಲ್ಲ ಅಂತ ನೋಡ್ತಾರೆ. ಯಾರೇ ಮಹಾತ್ಮರು ಸನ್ಯಾಸಿಗಳ ಮನೆಗೆ ಬಂದ್ರೆ ಅಲ್ಲಿ ಅವರು ತಮ್ಮ ಸ್ವಾರ್ಥಕ್ಕೆ, ತಮ್ಮ ಭಿಕ್ಷೆಗಾಗಿ ಬರುವುದಿಲ್ಲ. ಅವರು ಏನ್ ಮಾಡ್ತಾರೆ, ಗೃಹಸ್ಥರ ಮನೆಗೆ ಉದ್ಧಾರಕ್ಕಾಗಿ ಬರ್ತಾರೆ. ಸೊ ಅಲ್ಲದೆ ದರ್ಶನ ಮಾತ್ರದಿಂದಲೇ ಅಲ್ಲಿ ಸಾವಿರಾರು ಜನ ನಿಂತ್ಕೊಂಡು ನೋಡ್ತಾ ಇದ್ರಲ್ಲ, ಮತ್ತು ಅಲ್ಲೇ ಬ್ರಾಹ್ಮಣರೆಲ್ಲ ಎಷ್ಟೋ ಜನ ನಿಂತ್ಕೊಂಡು ಇವರಿಬ್ರು ಮಾಡ್ತಾ ಇರೋದನ್ನ ನೋಡ್ತಾ ಇದ್ರು, ಇವರಿಬ್ರು ಲೀಲೆಗಳನ್ನು. ಅವರೆಲ್ಲರೂ ಕೂಡ ಕೃಷ್ಣನಾಮ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಇವಾಗ. ಸೊ ಇಂತಹ ದಿವ್ಯ ಲಕ್ಷಣಗಳು ಒಬ್ಬ ಸಾಧಾರಣ ಮನುಷ್ಯನಲ್ಲಿ ಇರ್ಲಿಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಒಬ್ಬ ಯಾರು ಸುಮ್ಮನೆ ನಿಂತ್ಕೊಂಡಿರೋರ್ನ ಕೃಷ್ಣನಾಮ ಸ್ಮರಣೆ ಮಾಡುವಂತೆ ಮಾಡಿದಂತಹ ಈ ಮಹಾಪ್ರಭುಗಳು ಸಾಮಾನ್ಯರಲ್ಲ, ನೀವು ಖಂಡಿತರಾಗಿಯೂ ಪರಮಾತ್ಮನೇ ಅಂದ್ಬಿಟ್ಟು ರಾಮಾನಂದರಾಯರು ಹೇಳ್ತಾರೆ. ಸೊ ಅದಕ್ಕೆ ಪ್ರತಿಯಾಗಿ ಇದು ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ನೀವು ಪರಮಶ್ರೇಷ್ಠ ಭಕ್ತರು, ನಿಮ್ಮ ದರ್ಶನದಿಂದಲೇ ಎಲ್ಲ ಹೃದಯ ಕರಗಿದೆ. ಅಷ್ಟೇಕೆ ನಾನು ಒಬ್ಬನ ಕೇವಲ ಸನ್ಯಾಸಿ ಆಗಿದ್ರು ಕೂಡ ನಿಮ್ಮ ಸ್ಪರ್ಶದಿಂದ ನನಗೆ ಕೃಷ್ಣ ಪ್ರೇಮದ ಸಾಗರದಲ್ಲಿ ತೇಲ್ತಾ ಇದ್ದೀನಿ ಅಂದ್ಬಿಟ್ಟು ರಾಯರ ಭಕ್ತಿಯನ್ನು ಅವರು ತುಂಬಾ ಹೊಗಳ್ತಾರೆ. ಚೈತನ್ಯ ಮಹಾಪ್ರಭುಗಳು ಮತ್ತು ರಾಮಾನಂದರಾಯರು ಇಬ್ರು ಒಬ್ಬರನ್ನೊಬ್ಬರು ಹೊಗಳ್ತಾ ಇರ್ತಾರೆ, ಸಂತೋಷ ಪಡ್ತಾ ಇರ್ತಾರೆ. ಯಾಕಂದ್ರೆ ಭಗವಂತನಿಗೆ ಭಕ್ತರನ್ನು ಹೊಗಳುವುದು ಇಷ್ಟ ಮತ್ತು ಭಕ್ತರಿಗೆ ಭಗವಂತನನ್ನು ಹೊಗಳುವುದು ಇಷ್ಟ. ಸೊ ಇಬ್ಬರಿಗೂ ಕೂಡ ಒಬ್ಬೊಬ್ಬರನ್ನು ಅವರವರನ್ನೇ ಹೊಗಳ್ಕೊಂಡು ತುಂಬಾ ಸಂತೋಷ ಪಡ್ತಾರೆ. ಸೊ ಈ ನಡುವೆ ಒಬ್ಬ ವೈಷ್ಣವ ಬ್ರಾಹ್ಮಣ ಬಂದು ಮಹಾಪ್ರಭುಗಳನ್ನು ಊಟಕ್ಕೆ ಕರೀತಾನೆ. ಮಹಾಪ್ರಭುಗಳು ಆ ಊಟಕ್ಕೋಸ್ಕರ ಅಲ್ಲಿಂದ ಹೋಗ್ತಾರೆ. ನಂತರ ಹೇಳ್ತಾರೆ, ರಾಮಾನಂದರಾಯರೇ, ನಿಮ್ಮಲ್ಲಿ ಕೃಷ್ಣನ ಬಗ್ಗೆ ತುಂಬಾ ಕೇಳಬೇಕು ಅಂತ ಹಂಬಲ ನನಗಿದೆ, ಮತ್ತೆ ನಾವು ಭೇಟಿಯಾಗೋಣ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ನನ್ನ ಮಲಿನವಾದ ಮನಸ್ಸನ್ನು ಶುದ್ಧೀಕರಿಸಲು ನೀವು ಇಲ್ಲಿ ಕನಿಷ್ಠ 1 ವಾರವಾದ್ರೂ ಇರಬೇಕು ಅಂತ ಹೇಳ್ತಾರೆ. ನಂತರ ಸಂಜೆ ಏಕಾಂತದಲ್ಲಿ ಇಬ್ಬರು ಭೇಟಿಯಾದಾಗ ಜಗತ್ತಿನ ಅತ್ಯಂತ ಪ್ರಸಿದ್ಧವಾದ ಆಧ್ಯಾತ್ಮಿಕ ಸಂವಾದ ಶುರುವಾಗುತ್ತೆ. ಯಾವುದು ಜಗತ್ತಿನ ಅತ್ಯಂತ ಪ್ರಸಿದ್ಧವಾದ ಆಧ್ಯಾತ್ಮಿಕ ಸಂವಾದ? ಜೀವನದ ಪರಮ ಗುರಿಯನ್ನು ತಿಳಿಸುವ ಶಾಸ್ತ್ರದ ಶ್ಲೋಕ. ಜೀವನದ ಪರಮ ಗುರಿ ಏನು, ಸೊ ಅದರ ಬಗ್ಗೆ ಮಾತಾಡ್ತಾರೆ. ಸೊ ಅದು ಜಗತ್ತಿನ ಅತ್ಯಂತ ಪ್ರಸಿದ್ಧವಾದ ಆಧ್ಯಾತ್ಮಿಕ ಸಂವಾದ. ಇದು ಏನು? ಜೀವನದ ಪರಮ ಗುರಿ. ಸೊ ಆಗ ರಾಮಾನಂದರಾಯರು ಹಂತ ಹಂತವಾಗಿ ಈ ಕೆಳಗಿನ ಸಿದ್ಧಾಂತಗಳನ್ನು ಬಣ್ಣಿಸ್ಲಿಕ್ಕೆ ಶುರು ಮಾಡ್ತಾರೆ. ಮೊದಲನೇದಾಗಿ ವರ್ಣಾಶ್ರಮ ಧರ್ಮದ ಬಗ್ಗೆ ಹೇಳ್ತಾರೆ. ಮನುಷ್ಯನು ತನ್ನ ವರ್ಣ ಮತ್ತು ಆಶ್ರಮಕ್ಕೆ ತಕ್ಕಂತೆ ಸರಿಯಾದ ಕರ್ತವ್ಯಗಳನ್ನು ಮಾಡಬೇಕು ಮತ್ತು ಇದರಿಂದ ವಿಷ್ಣುವನ್ನು ಸಂತೃಪ್ತಿಪಡಿಸಬಹುದು. ಆದ್ರೆ ಮಹಾಪ್ರಭುಗಳು ಇದನ್ನು ಬಾಹ್ಯವಾದದ್ದು, ಇದಕ್ಕಿಂತ ಆಳವಾದದ್ದನ್ನು ತಿಳಿಸಿ ಅಂತ ಅದನ್ನು ಹೇಳ್ತಾರೆ. ಅವಾಗ ಅವರು ರಾಮಾನಂದರಾಯರು ಕರ್ಮಾರ್ಪಣದ ಬಗ್ಗೆ ಮಾತಾಡ್ತಾರೆ. ನೀನು ಏನೇ ಮಾಡಿದರು, ಏನೇ ತಿಂದರು, ಏನನ್ನೇ ಮಾಡಿದ್ರು ಅದನ್ನು ಕೃಷ್ಣನಿಗೆ ಅರ್ಪಿಸು ಅಂತ ಹೇಳ್ತಾರೆ. ಅಂತ ಭಗವದ್ಗೀತೆಯ ಶ್ಲೋಕ ಕೂಡ ರಾಮಾನಂದರಾಯರು ಹೇಳ್ತಾರೆ. ಇದಕ್ಕೂ ಕೂಡ ಮಹಾಪ್ರಭುಗಳು ತೃಪ್ತಾಗಲ್ಲ, ಇನ್ನೂ ಸ್ವಲ್ಪ ಆಳವಾಗಿ ಯೋಚನೆ ಹೇಳಿ ಅಂತಾರೆ. ಆಗ ಚೈತನ್ಯ ಮಹಾಪ್ರಭುಗಳು ಈ ರೀತಿ ಚೈತನ್ಯ ಮಹಾಪ್ರಭುಗಳು ಮತ್ತು ರಾಮಾನಂದರಾಯರ ಸಂವಾದ ಅತ್ಯಂತ ಗಹನವಾದ ಹಂತವನ್ನು ತಲುಪ್ತಾ ಇದೆ. ನಿಧಾನವಾಗಿ ಅವರು ಗಹನವಾಗಿ ಅಂದ್ರೆ ಒಳಗೆ
ಇಳಿತಾ ಇದ್ದಾರೆ. ಪ್ರತಿಯೊಂದು ಹಂತದಲ್ಲೂ ಮಹಾಪ್ರಭುಗಳಿದ್ದಾರೆ, ಇದು ಕೇವಲ ಬಾಹ್ಯ, ಇನ್ನೂ ಆಳವಾದದ್ದನ್ನು ತಿಳಿಸಿ ಅಂದ್ಬಿಟ್ಟು ಅವರು ರಮಾನಂದರಾಯರನ್ನ ಕೇಳ್ಕೊತಾರೆ. ಸೊ ರಮಾನಂದರಾಯರು ಮಂಡಿಸಿದ ಪ್ರಮುಖ ಹಂತಗಳೇನೆಂದ್ರೆ ಸ್ವಧರ್ಮ ತ್ಯಾಗ, ವರ್ಣಾಶ್ರಮ ಧರ್ಮದ ಕರ್ತವ್ಯಗಳನ್ನು ಬಿಟ್ಟು ಭಗವಂತನಿಗೆ ಶರಣಾಗುವುದು. ಇದು ಭಗವದ್ಗೀತೆಯ 18.66ನೇ ಶ್ಲೋಕ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಸೊ ಆಗ ಮಹಾಪ್ರಭುಗಳು ಹೇಳ್ತಾರೆ ಇದು ಕೂಡ ಬಾಹ್ಯನೇ ಅಂತ ಹೇಳ್ತಾರೆ. ಸೊ ಆಗ ರಾಮಾನಂದರಾಯರು ಬ್ರಹ್ಮಭೂತ ಪ್ರಸನ್ನಾತ್ಮ ಅದರ ಬಗ್ಗೆ, ಜ್ಞಾನ ಮಿಶ್ರ ಭಕ್ತಿ ಬಗ್ಗೆ ಮಾತಾಡ್ತಾರೆ. ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಮೂಲಕವಾಗಿ ಸಂತೋಷವಾಗಿರುವುದು ಹೇಗೆ ಮತ್ತು ಎಲ್ಲರನ್ನೂ ಸಮನಾಗಿ ನೋಡುವುದು ಹೇಗೆ. ಸೊ ಮಹಾಪ್ರಭುಗಳು ಇದನ್ನೂ ಹೇಳ್ತಾರೆ, ಇನ್ನೂ ಆಳವಾಗಿ ಹೋಗೋಣ ಅಂತಾರೆ. ಅನಂತರ ಅವರು ಜ್ಞಾನ ಶೂನ್ಯ ಭಕ್ತಿಯ ಬಗ್ಗೆ ಮಾತಾಡ್ತಾರೆ. ಇದು ಅತ್ಯಂತ ಪ್ರಮುಖವಾದ ಹಂತ. ಇಲ್ಲಿ ಭಕ್ತನು ತರ್ಕ ಮತ್ತು ಜ್ಞಾನದ ಹಂಬಲವನ್ನು ಬಿಟ್ಟು ಅಜೇಯನಾದ ಭಗವಂತನಿಗೆ ಶರಣಾಗ್ತಾನೆ. ಮಹಾಪ್ರಭುಗಳು ಇದು ಸರಿಯಾಗಿದೆ, ಪರವಾಗಿಲ್ಲ ಅಂತಾರೆ. ನಂತರ ಹೇಳ್ತಾರೆ ಇನ್ನೂ ಸ್ವಲ್ಪ ಆಳವಾಗಿ ಹೋಗ್ಬೇಕು ಅಂತಾರೆ. ನಂತರ ಅವರು ಪ್ರೇಮ ಭಕ್ತಿಗೆ ಮಗ್ಗ ಮಾತಾಡ್ತಾರೆ. ಲೌಕಿಕ ಹಸಿವು ಹಸುವಾದಾಗ ನಮ್ಗೆ ಊಟ ಸಿಕ್ಕಿದ್ರೆ ಹೆಂಗ್ ಸುಖ ನೀಡುತ್ತೆ, ಅದೇ ರೀತಿ ಭಗವಂತನ ಮೇಲಿನ ತೀವ್ರ ಹಂಬಲ ಅಂದ್ರೆ ಲೌಲ್ಯ ಉಂಟಾದಾಗ ನಮಗೆ ಭಕ್ತಿ ಸಿಗುತ್ತೆ ಅಂತ ರಾಮಾನಂದರಾಯರು ಹೇಳ್ತಾರೆ. ಅಂತಿಮವಾಗಿ ರಾಮಾನಂದರಾಯರು ಭಗವಂತನಿಂದ ವಿಭಿನ್ನ ಸಂಬಂಧಗಳನ್ನ, ರಸಗಳನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮೊದಲನೇದಾಗಿ ದಾಸ್ಯರಸ ಅಂದ್ರೆ ಆ ಭಗವಂತನನ್ನು ಯಜಮಾನನೆಂದು ಭಾವಿಸಿ ಸೇವೆ ಮಾಡುವುದು. ದಾಸ್ಯರಸಕ್ಕೆ ಉತ್ತಮ ಉದಾಹರಣೆ ನಾವು ಹನುಮಂತನಲ್ಲಿ ನೋಡಬಹುದು. ನಂತರ ಸಖ್ಯರಸ, ಬೃಂದಾವನದ ಗೋಪಾಲಕರಂತೆ ಭಗವಂತನನ್ನು ಗೆಳೆಯನ್ನಾಗಿ ಕಂಡು ಆಟ ಆಡುವುದು. ರಾಯರು ಇದನ್ನು ಶ್ರೇಷ್ಠ ಅಂತ ಮಂಡಿಸ್ತಾರೆ. ಸಖ್ಯರಸದಲ್ಲಿ ನಾವು ಅರ್ಜುನನ ಸಖ್ಯರಸವನ್ನು ಕೂಡ ನೋಡಬಹುದು. ನಂತರ ಚೈತನ್ಯ ಮಹಾಪ್ರಭುಗಳ ಈ ಸಂವಾದ ಇನ್ನಷ್ಟು ನಡ್ಕೊಂಡು ಹೋಗ್ತಾ ಇರುತ್ತೆ. ಗೆಳೆತನದ ಭಕ್ತಿಗಿಂತಲೂ ಅಂದ್ರೆ ಸಖ್ಯರಸಕ್ಕಿಂತಲೂ ಮಿಗಿಲಿನದನ್ನು ವಿವರಿಸಲು ಹೇಳಿ ಅಂತ ರಾಮಾನಂದರಾಯರಿಗೆ ಪ್ರಭುಗಳು ಹೇಳ್ತಾರೆ. ಆಗ ಅವರು ವಾತ್ಸಲ್ಯ ಮತ್ತು ಮಾಧುರ್ಯ ರಸಗಳ ಬಗ್ಗೆ ಹೇಳ್ತಾರೆ. ಸೊ ರಾಮಾನಂದರಾಯರು ವಾತ್ಸಲ್ಯ ರಸದಲ್ಲಿ ನಂದ ಮಹಾರಾಜ ಮತ್ತು ಯಶೋದೆಯ ಭಾಗ್ಯವನ್ನು ಕೊಂಡಾಡ್ತಾರೆ. ಸಾಕ್ಷಾತ್ ಪರಬ್ರಹ್ಮನಾದ ಕೃಷ್ಣನು ಯಶೋದೆಯನ್ನು ಅಮ್ಮ ಎಂದು ಕರೆದು ಅವಳನ್ನು ಹಾಳನ್ನು ಕುಡಿದು ನೆನೆದ್ರೆ ಆಶ್ಚರ್ಯ ಆಗುತ್ತೆ. ಮುಕ್ತಿ ನೀಡುವ ಕೃಷ್ಣನಿಂದ ಯಶೋದೆ ಮಾತ ಪಡೆದ ಈ ಕೃಪೆ ಏನಿದೆ ಅದು ಬ್ರಹ್ಮ, ಶಿವ ಮತ್ತು ಸಾಕ್ಷಾತ್ ಲಕ್ಷ್ಮೀದೇವಿಯವರಿಗೂ ಕೂಡ ಸಿಕ್ಕಿಲ್ಲ ಅಂದ್ಬಿಟ್ಟು ರಾಮಾನಂದರಾಯರು ಹೇಳ್ತಾರೆ. ಸೊ ನಂತರ ಅದಕ್ಕಿಂತ ಮುಗಿಲವಾದದ್ದು ಹೇಳಿ ಅಂತಾಗ ಅವರು ಗೋಪಿಕೆಯರ ಪ್ರೇಮದ ಬಗ್ಗೆ ಮಾತಾಡ್ತಾರೆ. ಇಲ್ಲಿ ದಾಂಪತ್ಯ ಪ್ರೇಮೆಯ ಬಗ್ಗೆ ಮಾತಾಡ್ತಾರೆ. ಸೊ ರಾಸಲೀಲೆಯ ಸಮಯದಲ್ಲಿ ಕೃಷ್ಣನ ಗೋಪಿಯರಿಗೆ ನೀಡಿದ ಆಲಿಂಗನ ಮತ್ತು ಪ್ರೀತಿಯು ಆಧ್ಯಾತ್ಮಿಕ ಜಗತ್ತಿನ ಯಾವುದೇ ಪತ್ನಿಯರಿಗೆ ಅಥವಾ ದೇವಲೋಕದ ಸುಂದರಿಗೂ ಕೂಡ ದೊರೆತಿಲ್ಲ ಅಂದ್ಬಿಟ್ಟು ಮನ್ಮಥನನ್ನೇ ಮೋಹಿಸುವ ಕೃಷ್ಣ ಗೋಪಿಯರ ಪ್ರೇಮಕ್ಕೆ ಹೇಗೆ ವಶವಾದ ಅಂದ್ಬಿಟ್ಟು ಅವರು ಇದು ಮಾಧುರ್ಯ ರಸವೇ ಶ್ರೇಷ್ಠ ಅಂತ ಅವರು ಹೇಳ್ತಾರೆ. ಸೊ ನಂತರ ರಾಮಾನಂದರಾಯರು ಭಕ್ತಿಯ 5 ಪ್ರಾಥಮಿಕ ರಸಗಳ ಬಗ್ಗೆ ಅತ್ಯಂತ ವೈಜ್ಞಾನಿಕವಾಗಿ ವಿವರಣೆ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಶಾಂತ್ಯ, ದಾಸ್ಯ, ಸಖ್ಯ, ವಾತ್ಸಲ್ಯ ಮತ್ತು ಮಾಧುರ್ಯ. ಪ್ರತಿ ಭಕ್ತನಿಗೂ ತನ್ನ ಸಂಬಂಧ ಶ್ರೇಷ್ಠ ಅನ್ಸುತ್ತೆ. ಅದೇ ತಟಸ್ಥವಾಗಿ ನೋಡಿದಾಗ ಪ್ರೇಮದ ತೀವ್ರತೆಯಲ್ಲಿ ಏರಿಕೆ ಕಂಡು ಬರುತ್ತೆ. ಪಂಚಭೂತಗಳಲ್ಲಿ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಈ ರೀತಿಯಾಗಿ ಪಂಚಭೂತಗಳು ಹೀಗೆ ಒಂದೊಂದೇ ಗುಣಗಳು ಹೆಚ್ಚುತ್ತಾ ಹೋಗಿ ಪೃಥ್ವಿ ಅಂದ್ರೆ ಮಣ್ಣು, ಧಾತುವಿನ ಎಲ್ಲ 5 ಗುಣಗಳು ಕಾಣಿಸ್ಕೊಳ್ತವೆ. ಅಂದ್ರೆ ಮೊದಲನೇದಾಗಿ ಆಕಾಶದಿಂದ ವಾಯು ಉತ್ಪತ್ತಿ ಆಗುತ್ತೆ, ವಾಯುವಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ. ಸೊ ಆಕಾಶದ ತತ್ವ ಅರ್ಧ ವಾಯುಗೆ ಬರುತ್ತೆ, ವಾಯುವಿನ ಅರ್ಧ ಮತ್ತು ಆಕಾಶದ ಕಾಲು ಭಾಗ ಅಗ್ನಿಗೆ ಬರುತ್ತೆ. ಈ ರೀತಿಯಾಗಿ ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಎಲ್ಲದ ಗುಣಗಳು ಕೂಡ ಪೃಥ್ವಿಗೆ ಬರುತ್ತೆ. ಸೊ ಹೀಗೆ ಒಂದೊಂದೇ ಗುಣಗಳು ಹೆಚ್ಚುತ್ತಾ ಹೋಗಿ ಎಲ್ಲವೂ ಕೂಡ ಧಾತುವಿನಲ್ಲಿ ಎಲ್ಲ 5 ಗುಣಗಳು ಕಾಣಿಸಿಕೊಳ್ಳುತ್ತವೆ. ಹಾಗೆಯೇ ಮಾಧುರ್ಯ ರಸದಲ್ಲಿ ಹಿಂದಿನ 4 ರಸಗಳ ಗುಣಗಳು ಅಂದ್ರೆ ಶಾಂತ, ದಸ್ಯ, ಸಖ್ಯ ಮತ್ತು ವಾತ್ಸಲ್ಯ ಈ ಅಷ್ಟು ರಸಗಳು ಮಾಧುರ್ಯದಲ್ಲಿ ಕಾಣಿಸ್ಕೊಳ್ಳುತ್ತವೆ. ಹೇಗೆ ಮಾಧುರ್ಯ ಅಂದ್ರೆ ಇದು ಪೃಥ್ವಿಗೆ ಹೋಲಿಸ್ತಾ ಇದ್ದಾರೆ ಇಲ್ಲಿ. ಸೊ ಪೃಥ್ವಿಯಲ್ಲಿ ಎಲ್ಲ ಗುಣಗಳು ಹೇಗಿರುತ್ತೋ ಪಂಚಭೂತಗಳ ಗುಣಗಳು, ಅದೇ ರೀತಿ ಮಾಧುರ್ಯದಲ್ಲಿ ಉಳಿದ 4 ರೀತಿಯ ರಸಗಳು ಕಾಣಿಸ್ಕೊಳ್ಳುತ್ತಾ ಎಲ್ಲವೂ ಇರುತ್ತವೆ ಅಂತ ಹೇಳ್ತಾರೆ. ಸೊ ಅವಾಗ ಕೃಷ್ಣ ಹೇಳ್ತಾನೆ, ಯಾರು ಕೃಷ್ಣನ ಪಾದಕಮಲಗಳನ್ನು ಪೂರ್ಣ ಪ್ರೇಮದಿಂದ ಅಂದ್ರೆ ಮಾಧುರ್ಯ ಭಾವದಲ್ಲಿ ವಿಶೇಷವಾಗಿ ಆಶ್ರಯಿಸ್ತಾರೋ ಅಂತಹವರಿಗೆ ಕೃಷ್ಣನು ಸಂಪೂರ್ಣವಾಗಿ ವಶವಾಗ್ತಾನೆ. ಭಗವದ್ಗೀತೆಯಲ್ಲಿ ಕೃಷ್ಣನ್ ಹೇಳಿದಾನೆ, ಭಕ್ತನು ಯಾವ ಭಾವದಿಂದ ಭಗವಂತನನ್ನು ಆಶ್ರಯಿಸ್ತಾನೆ ಭಗವಂತ ಅದೇ ರೀತಿಯಲ್ಲಿ ಅವನಿಗೆ ಸ್ಪಂದನೆ ಕೊಡ್ತಾನೆ. ಸೊ ಚೈತನ್ಯ ಮಹಾಪ್ರಭುಗಳು ಮತ್ತು ರಾಮಾನಂದರಾಯರ ಈ ನಡುವಿನ ಸಂವಾದ ಈಗ ಮಾಧುರ್ಯ ರಸದ ಪರಮೋಚ್ಚ ಹಂತವನ್ನು ತಲುಪಿದೆ. ಭಗವಂತನು ತನ್ನ ಭಕ್ತರಿಗೆ ಅವರು ನೀಡಿದ ಪ್ರೇಮಕ್ಕೆ ತಕ್ಕಂತೆ ಪ್ರತಿಫಲ ನೀಡ್ತಾನೆ. ಏಯತಾ ಮಾಂ ಪ್ರಪದ್ಯಂತೆ. ಆದರೆ ಗೋಪಿಯರ ಪ್ರೇಮ ಎಷ್ಟು ಉನ್ನತವಾಗಿದೆ ಅಂದ್ರೆ
ಸ್ವತಃ ಕೃಷ್ಣನೇ ಅವರ ಋಣವನ್ನು ಆಗೋದಿಲ್ಲ ಅಂತ ಒಪ್ಕೋತಾನೆ. ಸೊ ಗೋಪಿಕೆಯರು ಕೃಷ್ಣನಿಗೆ ತಮ್ಮ ಸಂಸಾರ ಕಟ್ಟುಪಾಡುಗಳು ಎಲ್ಲವನ್ನು ತೊರೆದು ಬಂದಿರ್ತಾರೆ. ಅದರಿಂದ ಕೃಷ್ಣನು ಸದಾಕಾಲ ಅವರ ಋಣಿಯಾಗಿರ್ತಾನೆ. ಸೊ ಮಹಾಪ್ರಭುಗಳು ಹೇಳ್ತಾರೆ, ಚೈತನ್ಯ ಮಹಾಪ್ರಭುಗಳು, ಈ ಹಂತ ಪರಿಪೂರ್ಣತೆಯ ಮಿತಿ ಎಂದು ಕರೆದರೂ ಇದಕ್ಕಿಂತ ಮಿಗಿಲಾದ ರಹಸ್ಯವಿದ್ರೆ ತಿಳಿಸಿ ಅಂತ ರಾಮಾನಂದ ರಾಯರಿಗೆ ಹೇಳ್ತಾರೆ. ಆವಾಗ ಅವರು ರಾಯರು ಶ್ರೀಮತಿ ರಾಧಾರಾಣಿಯರ ದಿವ್ಯ ಪ್ರೇಮದ ಮಹಿಮೆ ಬಗ್ಗೆ ಮಾತಾಡ್ತಾರೆ. ಇಲ್ಲಿ ಅನನ್ಯ ಪ್ರೇಮ, ರಾಧೆಯ ಶ್ರೇಷ್ಠತೆ, ಕೃಷ್ಣನ ವಿರಹ ಬಗ್ಗೆ 3 ಬಗ್ಗೆ ಮಾತಾಡ್ತಾರೆ. ಅನನ್ಯ ಪ್ರೇಮ ಅಂದ್ರೆ ಎಲ್ಲಾ ಗೋಪಿಕೆಯರಿಗಿಂತ ರಾಧಾರಾಣಿಯರು ಕೃಷ್ಣನಿಗೆ ಅತ್ಯಂತ ಪ್ರಿಯರು. ಸೊ ಆದ್ರಿಂದ ರಾಧಾಕುಂಡವು ಕೃಷ್ಣನಿಗೆ ಎಷ್ಟು ಪ್ರಿಯೋ ರಾಧೆಯು ಕೂಡ ಅಷ್ಟೇ ಪ್ರಿಯಳು. ಮತ್ತೆ ರಾಧೆಯ ಶ್ರೇಷ್ಠತೆ ಏನು ಅಂದ್ರೆ, ರಾಸಲೀಲೆಯ ಸಮಯದಲ್ಲಿ ಕೃಷ್ಣನ ಎಲ್ಲಾ ಗೋಪಿಕೆಯರೊಂದಿಗೆ ಸಮಾನವಾಗಿ ವ್ಯವಹರಿಸ್ತಾ ಇರ್ತಾನೆ. ಆದರೆ ರಾಧಾರಾಣಿಯ ಪ್ರೇಮದ ಅಭಿಮಾನದಿಂದ ಅಲ್ಲಿಂದ ನಿರ್ಗಮಿಸ್ತಾನೆ. ಮತ್ತು ಉಳಿದ ಸಾವಿರಾರು ಗೋಪಿಕೆ ಇದ್ರೂ ರಾಧೆ ಇಲ್ಲದೆ ಕೃಷ್ಣನಿಗೆ ಸಂತೋಷ ಇರುವುದಿಲ್ಲ. ಸೊ ನಂತರ ರಾಧೆಯನ್ನು ಹುಡುಕುತ್ತಾ ಕೃಷ್ಣನ ಉಳಿದ ಗೋಪಿಯರನ್ನು ಬಿಟ್ಟು ಕಾಡಿನಲ್ಲಿ ಅಲೆದಾಡ್ತಾ ಇರ್ತಾನೆ. ಇದು ಕೃಷ್ಣನ ಹೃದಯದಲ್ಲಿ ರಾಧೆಗೆ ಇರುವ ಅಪ್ರತಿಮ ಸ್ಥಾನವನ್ನು ತೋರಿಸುತ್ತೆ. ಸೊ ಇಲ್ಲಿ ರಮಾನಂದ ರಾಯರು ಹೇಳುವಂತೆ ರಾಧಾ ಕೃಷ್ಣರ ಈ ಪ್ರೇಮ ಏನಿದೆ, ಈ 3 ಲೋಕಗಳಲ್ಲಿ ಯಾವುದನ್ನು ಹೋಲಿಸಕ್ಕೆ ಸಾಧ್ಯವಾದದಷ್ಟು ಅದ್ಭುತವಾದದ್ದು ಅಂತ. ಚೈತನ್ಯ ಮಹಾಪ್ರಭುಗಳು ಮತ್ತು ರಾಮಾನಂದ ರಾಯರ ಈ ಮಾತುಕತೆ ಈಗ ಭಕ್ತಿಯ ಅತ್ಯಂತ ಗಹನವಾದ ರಹಸ್ಯಗಳಿಗೆ ಕರ್ಕೋತಾ ಇದೆ. ರಾಮಾನಂದ ರಾಯರು ಇಲ್ಲಿ ಶ್ರೀಮತಿ ರಾಧಾರಾಣಿಯ ದಿವ್ಯ ಪ್ರೇಮ ಕೃಷ್ಣನ ಹೇಗೆ ಆಗಿಸುತ್ತೆ ಎನ್ನುವುದರ ಬಗ್ಗೆ ಹೇಳ್ತಾರೆ. ಸೊ ರಾಧೆಯ ಅನನ್ಯತೆ ಮತ್ತು ಕೃಷ್ಣನ ವಿರಹ ಅಂದ್ರೆ, ಇಲ್ಲಿ ಲಕ್ಷಾಂತರ ಗೋಪಿಕೆಯರ ಜೊತೆ ರಾಸಲೀಲೆಯಲ್ಲಿದ್ರೂ ಕೂಡ ಕೃಷ್ಣನ ಹೃದಯದ ಸಂಕಲ್ಪ ಕೇವಲ ರಾಧೆಯೊಂದಿಗೆ ನರ್ತಕ್ಕಾಗಿ ಹಂಬಲಿಸ್ತಾ ಇರುತ್ತೆ. ರಾಧೆಯು ಪ್ರೇಮದ ಮಾನ ಅಭಿಮಾನದಿಂದ ಅಲ್ಲಿದ್ದ ನಿರ್ಗಮಿಸಿದಾಗ ಕೃಷ್ಣನು ಉಳಿದ ಗೋಪಿಯರನ್ನು ತೊರೆದು ಅವಳನ್ನು ಹುಡುಕುತ್ತಾ ಯಮುನಾ ನೀರ ತೆರೆದ ನದಿ ಪೊದೆಗಳಲ್ಲಿ ವಿರಹದಿಂದ ದುಃಖಿಸುತ್ತಾನೆ. ಇದನ್ನು ರಾಯರು ಅಮೃತದ ಗಣಿಯನ್ನು ತೆರೆದಂತೆ ಅಂತ ರಾಮಾನಂದ ರಾಯರು ಬಣ್ಣಿಸ್ತಾರೆ. ಇಲ್ಲಿ ವಕ್ರಗತಿ ಏನು ಅದ್ರ ಪ್ರೇಮದಂದ್ರೆ, ಯುವಕ ಮತ್ತು ಯುವತಿಯರ ನಡುವಿನ ಪ್ರೇಮದ ನಡೆಗೆ ಹಾವಿನ ಚಲನೆ ಅಂತ ವಕ್ರವಾಗಿರುತ್ತೆ ಎಂದು ರಾಯರು ಹೇಳ್ತಾರೆ. ಇಲ್ಲಿ ಕಾರಣ ಇರುವ ಮತ್ತು ಕಾರಣವಿಲ್ಲದ ಸಿಟ್ಟು ಸಹಜ. ರಾಧಾರಾಣಿಯ ಈ ವಿಶಿಷ್ಟ ಪ್ರೇಮದ ನಡವಳಿಕೆ ಕೃಷ್ಣನ ಇಚ್ಛೆಯನ್ನು ಪೂರ್ಣಗೊಳಿಸುವ ಕೊಂಡಿಯಾಗಿದೆ. ರಾಧೆ ಇಲ್ಲದೆ ರಾಸಲೀಲೆಯಲ್ಲಿ ಕೃಷ್ಣನಿಗೆ ಪ್ರಕಾಶಮಾನವು ರಾಸಲೀಲೆಯಲ್ಲಿ ಏನು ಅವನಿಗೆ ಚೆನ್ನಾಗಿ ಕಾಣಿಸೋದಿಲ್ಲ ಕೃಷ್ಣನಿಗೆ. ಸೊ ಮಹಾಪ್ರಭುಗಳು ಮುಂದೆ ಕೇಳ್ತಾರೆ, ರಮಾನಂದ ರಾಯರ ಈ ವಿವರಗಳನ್ನು ಕೇಳಿದ ಚೈತನ್ಯ ಮಹಾಪ್ರಭುಗಳು ತುಂಬಾ ಸಂತೋಷ ಆಗುತ್ತೆ ಅವರಿಗೆ. ನಂತರ ಜೀವನದ ಪರಮ ಗುರಿ ಮತ್ತು ಅದನ್ನು ಪಡೆಯುವ ಮಾರ್ಗ ಈಗ ನನಗೆ ಸತ್ಯವಾಗಿ ದರ್ಶನವಾಯಿತು ಅಂದ್ಬಿಟ್ಟು ಮಹಾಪ್ರಭುಗಳು ರಮಾನಂದ ರಾಯರಿಗೆ ಹೇಳ್ತಾ ಇದ್ದಾರೆ. ನೋಡಿ ಹೇಗಿದ್ದಾರೆ ಅಂದ್ರೆ, ಭಗವಂತನೇ ಭಕ್ತನಿಗೆ ಹೇಳ್ತಾ ಇದ್ದಾನೆ, ತುಂಬಾ ಚೆನ್ನಾಗಿ ಹೇಳ್ತಾ ಇದೆ ಹೇಳು ಅಂದ್ಬಿಟ್ಟು. ಆದ್ರೆ ಅವರ ಆಧ್ಯಾತ್ಮಿಕ ಹಸಿವು ಅಲ್ಲಿಗೆ ನಿಲ್ಲುವುದಿಲ್ಲ. ಇನ್ನೂ ಹೆಚ್ಚಿನ ಯಾವುದು ಇದೆ ಎಂದು ನನ್ನ ಮನಸ್ಸು ಹೇಳ್ತಾ ಇದೆ. ರಾಯರಲ್ಲಿ ಇನ್ನೂ ಕೆಲವುದಿದೆ, ಅವುಗಳನ್ನು ಹೇಳಿ ಅಂತಾರೆ. ಅವುಗಳಲ್ಲಿ ಯಾವುದು? ಶ್ರೀಕೃಷ್ಣ ಮತ್ತು ಶ್ರೀಮತಿ ರಾಧಾರಾಣಿಯರ ದಿವ್ಯ ಲಕ್ಷಣಗಳು ಮತ್ತು ಆಧ್ಯಾತ್ಮಿಕ ರಸಗಳ ಸತ್ಯ, ಕೊನೆಗೆ ಭಗವಂತನ ಪ್ರೇಮದ ದಿವ್ಯ ಸ್ವರೂಪ. ಈ 3 ವಿಷಯಗಳ ಬಗ್ಗೆ ಹೇಳಿ ಅಂತಾರೆ. ನಂತರ ಹೇಳ್ತಾರೆ, ಈ 3 ವಿಷಯಗಳ ಬಗ್ಗೆ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಅದನ್ನು ವಿವರಿಸಲಿಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ಟು ಅವರಿಗೆ ರಾಯರಿಗೆ ಹೇಳ್ತಾರೆ. ಸೊ ಚೈತನ್ಯ ಮಹಾಪ್ರಭುಗಳು ಸಾರ್ವಭೌಮ ಭಟ್ಟಾಚಾರ್ಯ ಶಿಫಾರಸ್ಸಿನ ಮೇರೆಗೆ ನಿಮ್ಮಲ್ಲಿ ಕೃಷ್ಣ ತತ್ವವನ್ನು ಕೇಳಲು ಬಂದಿದ್ದೇನೆ ಎಂದು ಹೇಳಿದಾಗ ರಮಾನಂದ ರಾಯರು ಅತ್ಯಂತ ವಿನಯದಿಂದ ಅವರಿಗೆ ನಮಸ್ಕರಿಸ್ತಾರೆ. ನಂತರ ಹೇಳ್ತಾರೆ, ನಾನೊಬ್ಬ ಕೇವಲ ಗಿಣಿ ಅಷ್ಟೇ. ನೀವು ನನ್ನ ಹೃದಯದಲ್ಲಿ ಕುಳಿತು ಏನು ಹೇಳಿಸ್ತಾ ಇದ್ದೀರೋ ಅದನ್ನೇ ನಾನು ಆಡ್ತಾ ಇದ್ದೇನೆ. ಈ ನಾಟಕದ ಸೂತ್ರಧಾರರು ನೀವೇ ಅಂತ ಭಗವಂತನಿಗೆ ಶರಣಾಗ್ತಾರೆ. ಅವರು ರಮಾನಂದ ರಾಯರಿಗೆ ಚೆನ್ನಾಗಿ ಗೊತ್ತು, ಈ ಎಲ್ಲವನ್ನು ನನ್ನ ಬಾಯಿಂದ ಏನು ಬರ್ತಾ ಇದೆ ಎಲ್ಲವೂ ಚೈತನ್ಯ ಮಹಾಪ್ರಭುಗಳು ಚೈತ್ಯ ಗುರುಗಳಾಗಿ ನನ್ನ ಹೃದಯದಲ್ಲಿ ಕುಳಿತುಕೊಂಡು ಅವರೇ ಮಾತಾಡ್ತಾ ಇರೋದು, ಈ ನಾಟಕದ ಸೂತ್ರ ಎಲ್ಲ ಅವ್ರ ಕೈಯಲ್ಲೇ ಇರೋದು ಅಂತ ಅವರು ವಿನಯದಿಂದ ಚೈತನ್ಯ ಮಹಾಪ್ರಭುಗಳಿಗೆ ಹೇಳ್ತಾರೆ. ಸೊ ನಂತರ ರಾಮಾನಂದರು ಪ್ರಭುಗಳ ಇಚ್ಛೆಯಂತೆ ಕೃಷ್ಣ ತತ್ವವನ್ನು ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಕೃಷ್ಣನೇ ಸ್ವಯಂ ಭಗವಂತ, ಆತನೇ ಸಕಲ ಅವತಾರಗಳ ಮೂಲ ಮತ್ತು ಸಕಲ ಕಾರಣಗಳಿಗೂ ಕಾರಣ, ಕಾರಣ ಭಗವಂತ ಕೃಷ್ಣ ಸರ್ವಕಾರಣ ಕಾರಣ. ಆದ್ದರಿಂದ ಕೃಷ್ಣನಿಂದ ಅಸಂಖ್ಯಾತ ವೈಕುಂಠ ಲೋಕಗಳು ಮತ್ತು ಬ್ರಹ್ಮಾಂಡಗಳಿಗೆ ಕೃಷ್ಣನೇ ಆಶ್ರಯ, ಪರಮ ಆಶ್ರಯ ಅಂದ್ಬಿಟ್ಟು ಕೃಷ್ಣರಾಯರು ಕೃಷ್ಣನ ದಿವ್ಯ ಸ್ವರೂಪವನ್ನು ಒತ್ತಿ ಹೇಳ್ತಾರೆ. ನಂತರ ರಾಮಾನಂದ ರಾಯರು ಚೈತನ್ಯ ಮಹಾಪ್ರಭುಗಳಿಗೆ ಕೃಷ್ಣ ತತ್ವದ ಪರಮ ರಹಸ್ಯಗಳನ್ನು ವಿವರಿಸುತ್ತಾ, ಕೃಷ್ಣನು ಕೇವಲ ಒಬ್ಬ ದೇವ ಅಲ್ಲ, ಅವನು ಸಕಲ ಆನಂದ ಮತ್ತು ಸೌಂದರ್ಯದ ಮೂಲ ನೆಲೆ ಅಂದ್ಬಿಟ್ಟು ಅವರು ಹೇಳ್ತಾರೆ. ಸೊ ನಂತರ ಕೃಷ್ಣನ ದಿವ್ಯ ಸ್ವರೂಪದ ಬಗ್ಗೆ ಮಾತಾಡ್ತಾರೆ. ಕೃಷ್ಣನು ನಂದ ಮಹಾರಾಜನ ಪುತ್ರನಾಗಿ ಕಾಣಿಸಿಕೊಂಡರೂ ಅವನು ಸಚ್ಚಿದಾನಂದ ವಿಗ್ರಹವೇ. ಅವನು ಗೋವಿಂದ, ಸಕಲ ಕಾರಣಗಳಿಗೂ ಕಾರಣನಾದ ಕಾರಣನಾದ ಆದಿಪುರುಷ. ಬೃಂದಾವನದಲ್ಲಿ ಅವನು ಅಪ್ರಾಕೃತ ಮನ್ಮಥನಾಗಿ
ಪ್ರಕಾಶಿಸ್ತಾನೆ, ಅಂದ್ರೆ ಸ್ಪಿರಿಚುವಲ್ ಕ್ಯೂಪಿಡ್ ಅಂತ ಹೇಳಿ. ಸೊ ಕೃಷ್ಣ ಎಂಬ ಹೆಸರಿನ ಅರ್ಥವೇ ಎಲ್ಲವರನ್ನು ಆಕರ್ಷಿಸುವವನು ಅಂತ. ಅಂದ್ರೆ ಅವನು ಮನ್ಮಥರನ್ನು ಮದನ ಮೋಹನ, ಅವನು ಮದನ ಎಲ್ಲರನ್ನು ಮೋಹಿಸ್ತಾನೆ, ಆದ್ರೆ ಆ ಮದನನ್ನು ಕೂಡ ಮೋಹಿಸುವಂತಹದ್ದು. ರಾಧಾ ಯಾರು? ಮದನ ಮೋಹನ ಮೋಹಿನಿ, ಅಂದ್ರೆ ಮೋಹನನ್ನು ಮೋಹಿಸುವ, ಮೋಹನನ್ನು ಕೂಡ ಮೋಹಕ್ಕೆ ಒಳಪಡಿಸುವ ಮೋಹಿನಿ ಅವಳು ರಾಧಾರಾಣಿ. ಸೊ ಅದರ ಸರ್ವ ಆಕರ್ಷಕ ಕೃಷ್ಣನ ಕೇವಲ ಮನುಷ್ಯರನ್ನೇ ಅಷ್ಟ, ಚರಾಚರ ಜೀವಿಗಳಾದ ಎಲ್ಲರನ್ನೂ ಆಕರ್ಷಿಸ್ತಾನೆ. ದೇವತೆಗಳನ್ನು, ವೈಕುಂಠದ ನಾರಾಯಣನನ್ನು ಮತ್ತು ಪತ್ನಿ ಲಕ್ಷ್ಮೀ ದೇವಿಯನ್ನು ಕೂಡ ತನ್ನತ್ತ ಆಕರ್ಷಿಸ್ತಾನೆ. ಲಕ್ಷ್ಮೀ ದೇವಿಯು ಕೃಷ್ಣನ ಪಾದ ಧೂಳಿಗಾಗಿ 100 ವರ್ಷ ತಪಸ್ಸು ಮಾಡಿದ್ದಾಳೆ ಅನ್ನುವುದರಲ್ಲೇ ನಾವು ಆತನ ಮಹಿಮೆಯ ಸಾಕ್ಷಿಯನ್ನು ನಾವು ತಿಳ್ಕೋಬಹುದು. ಕೃಷ್ಣನು ಎಲ್ಲ ಭಕ್ತಿ ರಸಗಳ ಶಾಂತಿಯ, ದಾಸ್ಯ ಇತ್ಯಾದಿ ಆಧಾರ ಆಗಿದ್ರೂ ಕೂಡ ಎಲ್ಲ ರಸಗಳಿಗೂ ಅವನೇ ಆಧಾರ. ಆದರೂ ಕೂಡ ಮಾಧುರ್ಯ ರಸದಲ್ಲಿ ಭಗವಂತನ ಸೌಂದರ್ಯ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನಂತರ ಭಗವಂತನ ಸೌಂದರ್ಯ ಎಂಥದ್ದು ಅಂದ್ರೆ, ತನ್ನ ಪ್ರತಿಬಿಂಬವನ್ನು ನೋಡಿ ಕೃಷ್ಣನು ಮೋಹಕ್ಕೆ ಒಳಗಾಗ್ತಾನಂತೆ, ಅಷ್ಟು ಸೌಂದರ್ಯವಾಗಿದೆ ಅಂತ ಇದ್ದಾನಂತೆ ಭಗವಂತ. ಸೊ ದ್ವಾರಕೆಯ ಅರಮನೆಯಲ್ಲಿ ರತ್ನಖಚಿತ ಕಂಬ ಒಂದರಲ್ಲಿ ತನ್ನ ಬಿಂಬವನ್ನು ಕಾಣುತ್ತಾನೆ ಕೃಷ್ಣ. ಈ ವ್ಯಕ್ತಿ ಯಾರು? ಈತನನ್ನು ಒಪ್ಪಿಕೊಳ್ಳಲು ರಾಧಾರಾಣಿಯಂತೆ ನನಗೂ ಇಷ್ಟ ಆಗ್ತಾ ಇದೆ ಅಂತ ಆಸೆ ಪಡ್ತಾರಂತೆ. ಅಂದ್ರೆ ಹೀಗೆ ಕೃಷ್ಣನು ತನ್ನ ಸೌಂದರ್ಯಕ್ಕೆ ತಾನೇ ಮಾರು ಹೋಗುವ ಆತ್ಮಾರಾಮ ಕೃಷ್ಣ ಅಂತ ಕರೀತಾರೆ. ಸೊ ರಾಮಾನಂದರಾಯರು ಈಗ ಕೃಷ್ಣನ ಆಳವಾದ ಅತ್ಯಂತ ಶಕ್ತಿಗಳ ಬಗ್ಗೆ ಮತ್ತು ಶ್ರೀಮತಿ ರಾಧಾರಾಣಿಯವರ ಸ್ವರೂಪದ ಬಗ್ಗೆ ವಿವರಣೆ ಕೊಡ್ತಾ ಇದ್ದಾರೆ. ನಂತರ ಈಗ ಭಗವಂತನ 3 ಶಕ್ತಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ: ಅಂತರಂಗ, ಬಹಿರಂಗ ಮತ್ತು ತಟಸ್ಥ ಶಕ್ತಿ. ಅಂತರಂಗ ಶಕ್ತಿ ಅಂದ್ರೆ ವೈಯಕ್ತಿಕ ಆಧ್ಯಾತ್ಮಿಕ ಶಕ್ತಿ, ಇದನ್ನು ಯೋಗಮಾಯ ಅಂತಾನು ಕರಿತೀವಿ. ಬಹಿರಂಗ ಶಕ್ತಿ ಅಂದ್ರೆ ಜಡ ಪ್ರಕೃತಿ ಅಥವಾ ಮಹಾಮಾಯೆ ಅಂತಾನು ಕರಿತೀವಿ. ನಂತರ ತಟಸ್ಥ ಶಕ್ತಿ, ಇವೆಲ್ಲ ಮಾರ್ಜಿನಲ್ ಪೊಟೆನ್ಸಿ ಅಥವಾ ಜೀವಿಗಳು, ಎಲ್ಲ ಜೀವಾತ್ಮಗಳನ್ನು ತಟಸ್ಥ ಶಕ್ತಿ ಅಂತ ಕರೀತಾರೆ. ತಟಸ್ಥ ಶಕ್ತಿ ಅಂದ್ರೆ ಇದು ತಟದಲ್ಲಿದೆ, ಎರಡರ ಮಧ್ಯದಲ್ಲಿದೆ. ಅಂತರಂಗ ಶಕ್ತಿ ಮತ್ತು ಬಹಿರಂಗ ಶಕ್ತಿ ಎರಡರ ಮಧ್ಯದಲ್ಲಿ ಇದೆ. ಸೊ ಈ ಶಕ್ತಿ ಎರಡು ಕಡೆ, ಯಾವ ಕಡೆ ಬೇಕಾದ್ರೂ ಹೋಗ್ಬೋದು. ಅಂತರಂಗ ಶಕ್ತಿ ನಾವು ಕೃಷ್ಣನ ಬಗ್ಗೆ ಕಡೆ ಮುಖ ಮಾಡಿದ್ರೆ ಅಂತರಂಗ ಶಕ್ತಿಯಿಂದ ಆಕರ್ಷಿಸಲ್ಪಡ್ತೇವೆ, ಕೃಷ್ಣನಿಗೆ ಬೆನ್ನು ಮಾಡಿದ್ರೆ ಬಹಿರಂಗ ಶಕ್ತಿಯಿಂದ ಆಕರ್ಷಿಸಲ್ಪಡ್ತೇವೆ ಮತ್ತು ಕಷ್ಟಪಡ್ತೇವೆ. ಸೊ ಅದರಿಂದ ಈ 3 ವಿಷಯಗಳ ಬಗ್ಗೆ ರಾಮಾನಂದರಾಯರು ಮಾತಾಡ್ತಾರೆ. ಸೊ ನಂತರ ಸಚ್ಚಿದಾನಂದ ಮತ್ತು ಅಂತರಂಗ ಶಕ್ತಿಯ ರೂಪಗಳು, ಅದರಲ್ಲಿ 3 ಶಕ್ತಿಗಳಿವೆ. ಅಂತರಂಗ ಶಕ್ತಿಯಲ್ಲೂ 3 ಇದಾವೆ. ಅದರಲ್ಲಿ ಮೊದಲನೆಯದು ಸಂಧಿನಿ ಅಥವಾ ಅಸ್ತಿತ್ವ ಅಥವಾ ಸತ್ ಅಂತ ಹೇಳ್ತಾರೆ. ಇದನ್ನ ಸಂವಿತ್ ಅಂತ ಇನ್ನೊಂದು ಶಕ್ತಿ, ಅದನ್ನು ಚಿತ್ ಅಂತಾರೆ, ಅದನ್ನು ಜ್ಞಾನ ಅಥವಾ ಚಿತ್ ಅಂತಾರೆ. ನಂತರ ಆಹ್ಲಾದಿನಿ ಅಂತ, ಅದನ್ನು ಆನಂದ, ಪ್ಲಿಸ್ ಅಂಶವನ್ನು ಪ್ರತಿನಿಧಿಸುತ್ತೆ. ಈ ರೀತಿಯಾಗಿ ಅಸ್ತಿತ್ವ, ಜ್ಞಾನ ಮತ್ತು ಆನಂದ, ಅಸ್ತಿತ್ವ, ಚಿತ್ತ, ಆನಂದ. ಸೊ ಈ ರೀತಿಯಾಗಿ 3 ಶಕ್ತಿಗಳು ಈ ಕೃಷ್ಣನ ಅಂತರಂಗ ಶಕ್ತಿಯ ರೂಪಗಳು. ಸೊ ನಂತರ ಈಗ ಆದಿನಿ ಶಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಲಾದಿನಿ ಶಕ್ತಿ ಮತ್ತು ಶ್ರೀಮತಿ ರಾಧಾರಾಣಿ. ಲಾದಿನಿ ಶಕ್ತಿ ಅಂದ್ರೆ ಕೃಷ್ಣನಿಗೆ ದಿವ್ಯವಾದ ಆನಂದವನ್ನು ಕೊಡುವ ಶಕ್ತಿ, ಅದು ರಾಧಾರಾಣಿ. ಕೃಷ್ಣನು ಸ್ವತಃ ಆನಂದ ಸ್ವರೂಪಿಯಾಗಿದ್ದರೂ ಈ ಲಾದಿನಿ ಶಕ್ತಿಯ ಮೂಲಕ ಅವನು ಆನಂದವನ್ನು ಆಹ್ವಾದನೆ ಮಾಡ್ತಾನೆ. ಆದಿನಿ ಶಕ್ತಿ ಅತ್ಯುನ್ನತ ಅಥವಾ ಮತ್ತು ಸಾರಭೂತ ಪ್ರೇಮ ರೂಪ, ಅದನ್ನೇ ಪ್ರೇಮ ಅಂತ ಕರೆಯೋದು. ಈ ಪ್ರೇಮದ ಪರಮೋಚ್ಚ ಸ್ಥಿತಿ ಏನಿದೆ ಅದನ್ನು ಮಹಾಭಾವ ಅಂತಾರೆ. ಈ ಮಹಾಭಾವದ ಸಕಾರ ರೂಪ ಶ್ರೀಮತಿ ರಾಧಾರಾಣಿ. ಸೊ ರಾಧಾ ತತ್ವದ ಶ್ರೇಷ್ಠತೆ ಏನು ಅಂದ್ರೆ, ರಾಧಾರಾಣಿಯ ದೇಹ ಕೃಷ್ಣನ ಮೇಲಿನ ಶುದ್ಧ ಪ್ರೇಮದ ರೂಪಾಂತರವಾಗಿದೆ. ಬೃಂದಾವನದ ಎಲ್ಲಾ ಗೋಪಿಯರಿಗಿಂತ ರಾಧಾರಾಣಿ ಶ್ರೇಷ್ಠರು. ಸೊ ಲಲಿತಾ, ವಿಶಾಖಾರಂತಹ ಇತರ ಗೋಪಿಕೆಯರು ಕೂಡ ರಾಧಾರಾಣಿಯ ಆಧ್ಯಾತ್ಮಿಕ ದೇಹದ ವಿಸ್ತರಗಳಾಗಿದ್ದಾರೆ. ಸೊ ಭಾಗವತದಲ್ಲಿ ಒಂದು ಕಡೆ ಹೇಳಿದ್ದಾರೆ, ಚೆನ್ನಾಗಿ ಹೇಳಿದ್ದಾರೆ. ಸೊ ವೈಕುಂಠದಲ್ಲಿ ಲಕ್ಷ್ಮಿಯ ವಿಸ್ತರಣೆಯಾಗಿ ರಾಧಾರಾಣಿ ಇದ್ದಾಳೆ. ಆಮೇಲೆ ಎಲ್ಲ ಇದರಲ್ಲಿ ಯಾರು ಗೋಲೋಕದಲ್ಲಿ ಬೃಂದಾವನದಲ್ಲಿ ಗೋಪಿಕೆಯರಾಗಿ ವಿಸ್ತರಣೆ ಆಗ್ತಾಳೆ ರಾಧಾರಾಣಿ. ಸೊ ಇಲ್ಲಿ ಮತ್ತೆ ಗೋಲೋಕ ಬೃಂದಾವನದಲ್ಲಿ ರಾಧಾರಾಣಿಯಾಗಿ ಇರ್ತಾರೆ. ಸೊ ಈ ರೀತಿಯಾಗಿ ರಾಧಾರಾಣಿ ಎಲ್ಲ ಕಡೆ ಎಕ್ಸ್ಪ್ಯಾನ್ಷನ್ ಆಗ್ತಾರೆ. ಸೊ ನಂತರ ರಾಮಾನಂದರಾಯರು ಶ್ರೀಮತಿ ರಾಧಾರಾಣಿಯ ಸ್ವರೂಪವನ್ನು ಅತ್ಯಂತ ಸುಂದರ ರೂಪಕ ಮೂಲಕ, ರೂಪಕ ಅಂದ್ರೆ ಒಂದು ಎಕ್ಸಾಂಪಲ್ ತರ, ಮೆಟಾಫರ್ಸ್ ಅಂತಾರೆ, ಅದನ್ನು ಎಕ್ಸಾಂಪಲ್ ಅಂತ ತಗೋಬಹುದು ನಾವಿಲ್ಲಿ. ಇಲ್ಲಿ ರಾಧಾರಾಣಿಯ ಸೌಂದರ್ಯ ಭೌತಿಕವಾದದ್ದಲ್ಲ, ಇದು ದಿವ್ಯ ಭಾವಗಳ ಮತ್ತು ಕೃಷ್ಣನ ಮೇಲಿದ ಸಾಕಾರದ ರೂಪ ಅಂತ ಅವರು ಹೇಳ್ತಾರೆ. ಅವರು ದಿವ್ಯ ಸ್ನಾನ ಮತ್ತು ವಸ್ತ್ರಾಭರಣಗಳಿಗೆ ಮಾತಾಡ್ತಾರೆ. ಸ್ನಾನ ಅಂದ್ರೆ ರಾಧಾರಾಣಿಯರು ಕರುಣೆ ಎಂಬ ಅಮೃತದಲ್ಲಿ ಮೊದಲನೇ ಸ್ನಾನವನ್ನು ಮಾಡ್ತಾರೆ. ನಂತರ ತಾರುಣ್ಯದ ಅಮೃತದಲ್ಲಿ 2ನೇ ಸ್ನಾನವನ್ನು ಮತ್ತು ಲಾವಣ್ಯದ ಅಮೃತದಲ್ಲಿ 3ನೇ ಸ್ನಾನವನ್ನು ಮಾಡ್ತಾರೆ ಅಂದ್ಬಿಟ್ಟು. ಸೊ ಯಾವ ರೀತಿಯ ವಸ್ತ್ರವನ್ನು ಧರಿಸ್ತಾರೆ? ನಾಚಿಕೆ ಎಂಬ ಕಪ್ಪು ರೇಷ್ಮೆ ಸೀರೆಯನ್ನು ಅವರು ಧರಿಸ್ತಾರೆ. ಕೃಷ್ಣನ ಮೇಲೆ ಅಚಲ ಪ್ರೇಮವೇ
ಅವರ ಮೇಲ್ಪದರದ ವಸ್ತ್ರ, ಅದು ಗುಲಾಬಿ ಬಣ್ಣದ್ದು. ಕೃಷ್ಣನ ಮೇಲಿನ ಪ್ರೇಮ ಮತ್ತು ಪ್ರೇಮದ ಕೂಪವೇ ಅವರ ಎದೆಯ ಕವಚ. ಸೊ ಅಲಂಕಾರ ಅಂದ್ರೆ ಅವರ ನಗುವೇ ಕರ್ಪೂರ, ಗೆಳತಿಯರ ಮೇಲಿನ ಪ್ರೇಮವೇ ಶ್ರೀಗಂಧ ಮತ್ತು ಕೃಷ್ಣನ ಮೇಲಿನ ದಾಂಪತ್ಯ ಪ್ರೇಮವೇ ಕಸ್ತೂರಿ. ಇವೆಲ್ಲವೂ ಅವರ ದೇಹದ ಮೇಲೆ ಲೇಪಿತವಾಗಿದೆ ಅಂತ. ಮತ್ತು ಅವರ ಭಾವಗಳೇ ಅವರ ಆಭರಣಗಳು. ಕೂದಲು ಮತ್ತು ಕಣ್ಣುಗಳು ಅವರ ಪ್ರೇಮದ ತಂತ್ರ ಮತ್ತು ಮೃದುವಾದ ಕೋಪ ಅವರ ಕೇಶಾಲಂಕಾರ. ಕೃಷ್ಣನ ಮೇಲಿನ ಆಸಕ್ತಿಯೇ ತುಟಿಗಳ ಬಣ್ಣ. ಅಂದ್ರೆ ಅದು ಕೃಷ್ಣನ ಏನು ಲಿಪ್ಸ್ಟಿಕ್ ಅಂತ ಏನ್ ಹೇಳ್ತಾರೆ, ಅದು ಕೃಷ್ಣನ ಮೇಲಿನ ಆಸಕ್ತಿ ಅಷ್ಟೇ ಅದು. ಮತ್ತು ಪ್ರೇಮದ ಚತುರತೆ ಕಣ್ಣಿನ ಕಾಡಿಗೆ. ಅವರು ಹಾಕೊಂಡಿರುವ ಆಭರಣಗಳೇನು, ಸಾತ್ವಿಕ ಭಾವಗಳು, ಹರ್ಷಾದಿ ಅಷ್ಟಭಾವಗಳು ಅವರ ಮೈಮೇಲಿನ ಆಭರಣಗಳು. ಕಿಲಕಿಂಚಿತ ಎಂದು 20 ವಿಧದ ಪ್ರೇಮ ಲಕ್ಷಣಗಳೇ ಅವರ ಒಡವೆಗಳು. ಮತ್ತು ಈ ರೀತಿಯಾಗಿ ಅವರ ದಿವ್ಯ ಗುಣಗಳೇ ಅವರ ಕೊರಳಿನ ಹೂಮಾಲೆ. ಸೌಭಾಗ್ಯ ಮತ್ತು ಹಣೆ ಬರದ ತಿಲಕ. ಕೃಷ್ಣನ ನಡುವೆ ವಿವಿಧ ಪ್ರೇಮ ಲೀಲೆಗಳೇ ಹೃದಯದ ಪದಕ ಅಂದ್ರೆ ಲಾಕೆಟ್. ಸೊ ರಾಧೆಯ ನಿರಂತರ ಕೃಷ್ಣ ಚಿಂತನೆ. ರಾಧಾರಾಣಿಯವರು ಕಿವಿಗಳು ಕೃಷ್ಣ ನಾಮ, ಯಶ ಮತ್ತು ಗುಣಗಳೆಂಬ ಓಲೆಗಳನ್ನು ಧರಿಸಿದವಂತೆ. ಅವರ ಪ್ರತಿಯೊಂದು ಮಾತಿನಲ್ಲಿಯೂ ಕೃಷ್ಣನ ಮಹಿಮೆಯೇ ತುಂಬಿರುತ್ತೆ. ಅವರ ಗೆಳತಿಯರು ಅಂದ್ರೆ ಸಖಿಯರು ಅವರ ಮನಸ್ಸಿನ ವಿವಿಧ ವೃತ್ತಿಗಳಾಗಿದ್ದು, ಅವರು ಸದಾ ಕಾಲ ಕೃಷ್ಣನ ಲೀಲೆಗಳಲ್ಲಿ ಮಗ್ನನಾಗಿರ್ತವೆ. ಕೃಷ್ಣನಿಗೆ ದಾಂಪತ್ಯ ಪ್ರೇಮ ಎಂಬ ಜೇನನ್ನು ಕುಡಿಸಿ ಆತನ ಸಕಲ ಇಚ್ಛೆಗಳನ್ನು ಪೂರೈಸುವುದೇ ಅವರ ನಿತ್ಯ ಕಾಯಕ. ರಾಮಾನಂದರಾಯರು ಶ್ರೀಮತಿ ರಾಧಾರಾಣಿಯಗಳ ಮಹಿಮೆ ಮತ್ತು ರಾಧಾಕೃಷ್ಣನ ದಿವ್ಯ ಪ್ರೇಮ ವಿಲಾಸದ ಗುಟ್ಟನ್ನು ಮತ್ತಷ್ಟು ಆಳವಾಗಿ ವಿವರಿಸ್ತಾರೆ. ಈಗ ರಾಧಾರಾಣಿಯ ಅಪ್ರತಿಮ ಮಹಿಮೆ. ರಾಧಾರಾಣಿಯರು ಕೃಷ್ಣ ಪ್ರೇಮದ ಬೆಲೆ ಬಾಳುವ ರತ್ನಗಳ ಗಣಿ. ಕೃಷ್ಣನಿಗೆ ಅತ್ಯಂತ ಪ್ರಿಯರಾದವರು ಅವರೊಬ್ಬರೇ. ಕೃಷ್ಣನ ಸಕಲ ಇಚ್ಛೆಗಳನ್ನು ಪೂರೈಸುವ ಸಾಮರ್ಥ್ಯ ಅವರಿಗಿಲ್ಲದೆ ಬೇರೆ ಯಾರಿಗೂ ಇಲ್ಲ. ಸತ್ಯಭಾಮೆಯಂತ ಕೃಷ್ಣನ ಪತ್ನಿಯರು ಲಕ್ಷ್ಮೀದೇವಿ, ಪಾರ್ವತಿ ದೇವಿ, ವಸಿಷ್ಠರ ಪತ್ನಿಯಾದ ಅರುಂಧತಿಯೂ ಸಹ ರಾಧಾರಾಣಿಯ ಸೌಂದರ್ಯ, ಗುಣ ಮತ್ತು ಪತಿವ್ರತಾ ಧರ್ಮವನ್ನು ಕಂಡು ಮಾರು ಹೋಗ್ತಾರೆ. ಅವರಂತಹ ಭಾಗ್ಯವನ್ನು ಪಡಿಲಿಕ್ಕೆ ಅವರು ಹಂಬಲಿಸ್ತಾರೆ. ಸ್ವತಃ ಕೃಷ್ಣನಿಗೂ ರಾಧೆಯ ಗುಣಗಳ ಅಂತ್ಯವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ನಂತರ ಕೃಷ್ಣನನ್ನು ಧೀರ ಲಲಿತಾ ನಾಯಕ ಅಂತಾನು ಕರೀತಾರೆ. ಅವನು ಸದಾ ತಾರುಣ್ಯದಿಂದ ಕೂಡಿರ್ತಾನೆ, ತಮಾಷೆ ಮಾಡುವುದರಲ್ಲಿ ನಿಷ್ಣಾತ, ಚಿಂತೆಗಳಿಲ್ಲದವನು ಮತ್ತು ತನ್ನ ಪ್ರಿಯತಮೆಯರನ್ನು ಸದಾ ತನ್ನ ಪ್ರೇಮ ಪಾಶದಲ್ಲಿ ಇಟ್ಟುಕೊಳ್ಳುವವನು. ಬೃಂದಾವನದ ಕುಂಜಗಳಲ್ಲಿ ಅವನು ರಾಧಾರಾಣಿಯೊಂದಿಗೆ ದಿವ್ಯ ಪ್ರೇಮ ಸುಖವನ್ನು ಅನುಭವಿಸ್ತಾ ಇದ್ದಾನೆ. ಸೊ ಒಂದು ವಿಷಯ ಎಲ್ಲ ನೆನ್ಪಿಟ್ಕೊಳ್ಳಿ, ಇವೆಲ್ಲ ಆಧ್ಯಾತ್ಮಿಕ, ಇವೆಲ್ಲ ಭೌತಿಕ ಅಲ್ಲ. ಈ ಭೌತಿಕ ಪ್ರೇಮ ಅಲ್ಲ, ಇವೆಲ್ಲ ಆಧ್ಯಾತ್ಮಿಕ ಟ್ರಾನ್ಸ್ಡೆಂಟಲ್ ಎಕ್ಸ್ಚೇಂಜಸ್ ಆಫ್ ಲವ್ ಅಂತ ಇರುತ್ತೆ. ಸೊ ರಾಮಾನಂದ ರಾಯರು ತಾವು ರಚಿಸಿದ ಒಂದು ಗೀತೆಯನ್ನು ಹಾಡ್ತಾರೆ. ಇದು ಪ್ರೇಮದ ಪರಮಾವಧಿ. ಇದು ಪ್ರೇಮದ ಅತ್ಯಂತ ರಹಸ್ಯವಾದ ಹಂತವನ್ನು ವಿವರಿಸುತ್ತೆ. ಈ ಭಾವ ಎಷ್ಟು ತೀವ್ರವಾಗಿತ್ತೆ ಅಂದ್ರೆ ಅದನ್ನು ಕೇಳ್ತಾ ಇದ್ದಂಗೆ ಚೈತನ್ಯ ಮಹಾಪ್ರಭುಗಳು ಭಾವಪರವಶರಾಗಿ ರಾಮಾನಂದರ ಬಾಯನ್ನು ಕೈಯಿಂದ ಮುಚ್ಚುತ್ತಾರೆ. ಏಕೆಂದ್ರೆ ಈ ರಹಸ್ಯ ಸಾಮಾನ್ಯರಿಗೆ ಲಭ್ಯವಾಗಬಾರದು ಎಂದು ಚೈತನ್ಯ ಮಹಾಪ್ರಭುಗಳ ಉದ್ದೇಶ. ಸೊ ಗೀತೆಯ ಸಾರಾಂಶವನ್ನು ಹೇಳ್ತಾರೆ. ನಂತರ ಅದ್ವೈತ ಪ್ರೇಮ ಮತ್ತು ಕರಗಿದ ಹೃದಯಗಳು. ಆರಂಭದಲ್ಲಿ ನೋಟದಿಂದ ಶುರುವಾದ ಪ್ರೇಮ ಈಗ ಎಂಥ ಸ್ಥಿತಿಗೆ ತಲುಪಿದೆ ಅಂದ್ರೆ ಅಲ್ಲಿ ಕೃಷ್ಣನು ಅನುಭವಿಸುವವನು ಮತ್ತೆ ರಾಧೆ ಅನುಭವಿಸಲ್ಪಡುವವಳು ಎಂಬ ಭೇದವೇ ಉಳಿದಿಲ್ಲ. ಇಬ್ಬರ ಮನಸ್ಸುಗಳು ಒಂದೇ ರೀತಿ ಲೀನವಾಗಿದೆ. ಸೊ ಇಲ್ಲಿ ರಾಧಾ ಮತ್ತು ಕೃಷ್ಣರ ಲಾಕ್ಷ್ಯದ ಹೇಗೆ ಹೃದಯಗಳು ಈ ಲಾಕ್ಷ್ಯ ಅಂತ ಹೇಳಿದ್ರೆ ವ್ಯಾಕ್ಸ್ ಅಂತ ಏನ್ ಹೇಳ್ತೀವಿ, ಹೇಗೆ ಕರಗಿ ಪರಸ್ಪರ ಒಂದಾಗಿರುತ್ತೋ ಆ ರೀತಿಯಾಗಿ ಒಂದಾಗಿದೆ. ಮತ್ತು ಪ್ರೇಮದ ಬೆವರು ಮತ್ತು ಅನುರಾಗದ ಕೆಂಪು ಬಣ್ಣವು ಮಿಲನವಾಗಿ ಇಡೀ ಬ್ರಹ್ಮಾಂಡದ ಮೇಲೆ ಪ್ರೇಮದ ಕೆಂಪು ಬಣ್ಣವನ್ನು ಬಳಿದಂತಿದೆ. ಈಗ ರಾಧೆ ಯಾರು, ಕೃಷ್ಣ ಯಾರು ಎಂದು ಗುರುತಿಸಲಾಗದಷ್ಟು ಅವರು ಪ್ರೇಮದಲ್ಲಿ ಒಂದಾಗಿದ್ದಾರೆ. ಸೊ ಈ ರೀತಿಯಾಗಿ ರಾಮಾನಂದರಾಯರು ಆ ಮೆಟಾಫರ್ಗಳನ್ನು ಉಪಯೋಗಿಸ್ತಾರೆ. ಅಂದ್ರೆ ಉದಾಹರಣೆಗಳನ್ನು ಉಪಯೋಗಿಸ್ಕೊಂಡು ರಾಧಾರಾಣಿಯ ಮತ್ತು ಕೃಷ್ಣನ ಪ್ರೇಮವನ್ನು ಇಲ್ಲಿ ವಿವರಿಸ್ತಾ ಇದ್ದಾರೆ. ಸೊ ನಂತರ ರಾಮಾನಂದರಾಯರು ಪ್ರೇಮ ವಿಲಾಸ ವಿವರ್ತ ತತ್ವವನ್ನು ಕೇಳಿದ ನಂತರ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಇದೇ ಮನುಷ್ಯನ ಜೀವನದ ಪರಮ ಗುರಿ ಅಂತ ಹೇಳ್ತಾರೆ. ಸೊ ನಂತರ ಅವರು ದೃಢೀಕರಿಸ್ತಾರೆ. ಆದ್ರೆ ಈ ಗುರಿಯನ್ನು ತಲುಪುವ ಮಾರ್ಗ ಯಾವುದು ಅಂತ ಹೇಳಿ ರಾಯರನ್ನು ಕೇಳ್ತಾರೆ. ಸಂತ ರಾಯರು ವಿನಯದಿಂದ ಹೇಳ್ತಾರೆ, ನೀವೇ ನನ್ನ ಮೂಲಕ ಆಡಿಸುತ್ತಿರುವ ಈ ರಹಸ್ಯಗಳನ್ನು ಕೇಳಿ ಎಂದ್ಬಿಟ್ಟು ಹೇಳುತ್ತಾ ಸಖಿ ಭಾವ ಅಥವಾ ಗೋಪಿಕೆಯರ ಅನುಗಮದ ಮಹತ್ವವನ್ನು ಅವರು ಹೇಳುತ್ತಾರೆ. ಸಂತರ ಅವರು ವಿಧೇಯದಿಂದ, ರಾಮಾನಂದರ ತುಂಬಾ ವಿಧೇಯದಿಂದ ಹೇಳ್ತಾರೆ, ಇದೆಲ್ಲ ನೀವೇ ಹೇಳಿಸ್ತಾ ಇರೋದು, ನೀವೇ ಹೇಳ್ತಾ ಇದ್ದೀರಾ, ನೀವೇ ಕೇಳ್ಕೊತಾ ಇದ್ದೀರಾ, ಸರಿ ಹೇಳ್ತೀನಿ ಅಂತಾರೆ. ನಂತರ ರಾಧಾಕೃಷ್ಣರ ದಿವ್ಯ ಲೀಲೆಗಳು ಅತ್ಯಂತ ಗೌಪ್ಯವಾದವು. ಅವುಗಳನ್ನು ದಾಸ್ಯ, ಸಖ್ಯ ಅಥವಾ ವಾತ್ಸಲ್ಯ ಭಾವಗಳಿಂದ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಗೋಪಿಕೆಯರಿಗೆ ಮಾತ್ರ ಈ ಲೀಲೆಗಳನ್ನು ಆಸ್ವಾದಿಸುವ ಮತ್ತು ಪೋಷಿಸುವ ಅಧಿಕಾರ ಇದೆ. ಗೋಪಿಕೆಯರ ಸಹಾಯವಿಲ್ಲದೆ ರಾಧಾಕೃಷ್ಣರ ಮಧುರ ಲೀಲೆಗಳು ವಿಸ್ತಾರವಾಗುವುದೂ ಇಲ್ಲ, ಬೇರೆಯವ್ರಿಗೂ ಅರ್ಥವೂ ಆಗುವುದಿಲ್ಲ. ಸೊ ಈ ಗುರಿಯನ್ನು ಹೇಗೆ ತಲುಪೋದು? ರಾಧಾಕೃಷ್ಣ ದಿವ್ಯ ಪ್ರೇಮದೊಳಗೆ ಪ್ರವೇಶಿಸಲು ಗೋಪಿಕೆಯರ ಹೆಜ್ಜೆ ಗುರುತುಗಳನ್ನು ಅನುಸರಿಸುವುದು ಒಂದೇ ದಾರಿ, ಬೇರೆ ಯಾವ ದಾರಿಯೂ ಇಲ್ಲ.
ಯಾರು ಗೋಪಿಕೆಯ ಭಾವದಲ್ಲಿ ಗೋಪಿ ಭಾವದಲ್ಲಿ ಭಗವಂತನನ್ನು ಆರಾಧಿಸುತ್ತಾರೋ ಅವರಿಗೆ ಮಾತ್ರ ಬೃಂದಾವನದ ಕುಂಜಗಳಲ್ಲಿ ಶ್ರೀ ಶ್ರೀ ರಾಧಾಕೃಷ್ಣರ ಸೇವೆ ಮಾಡೋ ಅವಕಾಶ ಸಿಗುತ್ತೆ ಮತ್ತು ಶ್ರೀ ಮತ್ತು ರಾಧಾ ಮತ್ತು ಕೃಷ್ಣನ ದರ್ಶನ ಆಗುತ್ತೆ. ಈಗ ನಾವೆಲ್ಲ ಬೃಂದಾವನಕ್ಕೆ ಹೋದ್ರೆ ಏನ್ ಕಾಣ್ತೇವೆ? ಮಣ್ಣು, ಬಿಲ್ಡಿಂಗು, ಮರಗಳು ಬಿಟ್ಟರೆ ಅಲ್ಲಿರೋ ಮಂಗಗಳಿಗೆ ಬಿಟ್ಟರೆ ನಮ್ಗೇನು ಕಾಣಿಸೋದಿಲ್ಲ. ಆದ್ರೆ ಯಾಕೆ ಅಂದ್ರೆ ನಮಗೆ ಆ ಭಾವ ಇಲ್ಲ. ನಮಗೆ ನಾವು ಕೇವಲ ಒಂದು ಪಿಕ್ನಿಕ್ ತರ ಹೋಗ್ಬಿಟ್ಟು ಬೃಂದಾವನಕ್ಕೆ ಹೋಗಿ ಬರ್ತೇವೆ. ಅದಕ್ಕೆ ನಮ್ಗೆ ಅಷ್ಟು ಗೊತ್ತಾಗೋದಿಲ್ಲ. ಸೊ ನಂತರ ಗೋಪಿಕೆಯರ ನಿರ್ಸಾತ ಭಾಗದ ಬಗ್ಗೆ ಮಾತಾಡ್ತಾರೆ. ಗೋಪಿಕೆಯರ ಪ್ರೇಮದಲ್ಲಿ ಒಂದು ಅದ್ಭುತವಾದ ರಹಸ್ಯವಿದೆ. ಅವರು ಕೃಷ್ಣನೊಂದಿಗೆ ವೈಯಕ್ತಿಕ ಸುಖ ಅನುಭವಿಸ್ಲಿಕ್ಕೆ ಎಂದು ಬಯಸೋದಿಲ್ಲ. ಬದಲಾಗಿ ರಾಧಾ ಮತ್ತು ಕೃಷ್ಣನನ್ನು ಒಂದುಗೂಡಿಸಿ ಅವರ ಒಂದು ಸಂತೋಷವನ್ನು ನೋಡಿ, ಅವರ ಮಿಲನವನ್ನು ನೋಡುವುದರಲ್ಲಿ ಅವರಿಗೆ ಹೆಚ್ಚು ಆನಂದ, ಕೋಟಿ ಪಟ್ಟು ಹೆಚ್ಚು ಆನಂದ. ತಮ್ಮ ವೈಯಕ್ತಿಕ ಸಗೆಯೋದಕ್ಕಿಂತ ಕೋಟಿ ಪಟ್ಟು ಹೆಚ್ಚು ಆನಂದ ಅವರಿಗೆ ಸಿಗುತ್ತೆ. ಇಲ್ಲಿ ಬಳ್ಳಿ ಮತ್ತು ಎಲೆಗಳ ರೂಪಕವನ್ನು ರಾಮಾನಂದ ರಾಯರು ಕೊಡ್ತಾರೆ. ಶ್ರೀಮತಿ ರಾಧಾರಾಣಿ ಎಂಬುವರು ಕೃಷ್ಣ ಪ್ರೇಮದ ಒಂದು ಬಳ್ಳಿ ಇದ್ದಂಗೆ. ಗೋಪಿಕೆಯರು ಆ ಬಳ್ಳಿಯ ಟಿಸಿಲುಗಳು, ಅಂದ್ರೆ ಇದು ರೆಂಬೆಗಳು, ಹೂವುಗಳು ಮತ್ತು ಎಲೆಗಳು. ಕೃಷ್ಣನ ಲೀಲೆಗಳೆಂಬ ಈ ಅಮೃತವು ರಾಧೆ ಎಂಬ ಬಳ್ಳಿಯ ಮೇಲೆ ಸಿಂಪಡಿಸಲ್ಪಟ್ಟಾಗ ಆ ಬಳ್ಳಿಗಿಂತಲೂ ಅದರ ಎಲೆಯ ಹೂವುಗಳಾದ ಗೋಪಿಕೆಯರೇ 10 ಮಿಲಿಯನ್ ಪಟ್ಟು ಹೆಚ್ಚು ಆನಂದವನ್ನು ಅನುಭವಿಸುತ್ತಾರೆ. ಅಂದರೆ ರಾಧಾಕೃಷ್ಣರ ಸಂತೋಷವೇ ಗೋಪಿಕೆಯರ ಪರಮಾನಂದ. ಸೊ ರಾಮಾನಂದರಾಯರು ಇಲ್ಲಿ ಗೋಪಿಕೆಯರ ಪ್ರೇಮದ ಅದ್ಭುತ ವಿಶಿಷ್ಟಗಳನ್ನು ಮತ್ತು ಲೌಕಿಕ ಕಾಮಕ್ಕೂ ಆಧ್ಯಾತ್ಮಿಕ ಇರುವ ವ್ಯತ್ಯಾಸವನ್ನು ಈಗ ವಿವರಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇಷ್ಟೊತ್ತು ನಾವು ಎಲ್ಲ ಓದಿದ್ವಲ್ಲ, ಇದೆಲ್ಲವೂ ಕೂಡ ಯಾವುದು ಲೌಕಿಕ ಅಲ್ಲ, ಇದೆಲ್ಲವೂ ಕೂಡ ಆಧ್ಯಾತ್ಮಿಕ. ಇದರಲ್ಲಿ ಯಾವುದೇ ರೀತಿಯ ಕಾಮ ಮತ್ತು ಇದಿಲ್ಲ. ಕಾಮ ಭಾವನೆಗಳು ಯಾವುದೇ ರೀತಿಯೂ ಇಲ್ಲ, ಯಾವುದೇ ಅಟ್ಯಾಚ್ಮೆಂಟ್ ಇಲ್ಲ. ಇದು ಶುದ್ಧ ಪ್ರೇಮ. ಸೊ ರಾಧಿಯ ಔದಾರ್ಯ ಮತ್ತು ಗೋಪಿಕೆಯರ ಆನಂದ. ಶ್ರೀ ರಾಧಾರಾಣಿಯವರು ತಮ್ಮ ಗೆಳತಿಯರಾದ ಗೋಪಿಕೆಯರ ಮೇಲೆ ಅಪಾರ ಪ್ರೀತಿಯನ್ನು ಹೊಂದಿರ್ತಾರೆ. ಗೋಪಿಕೆಯರು ಕೃಷ್ಣನೊಂದಿಗೆ ನೇರವಾದ ಸುಖವನ್ನು ಬಯಸದಿದ್ದರೂ ರಾಧಾರಾಣಿಯವರೇ ಕೃಷ್ಣನನ್ನು ಗೋಪಿಕೆಯರೊಂದಿಗೆ ಸುಖಿಸಲು ಪ್ರೇರೇಪಿಸುತ್ತಾರೆ. ವಿವಿಧ ಕಾರಣಗಳನ್ನು ನೀಡಿ ಸಖಿಯರನ್ನು ಕೃಷ್ಣನ ಬಳಿಗೆ ಕಳಿಸುತ್ತಾರೆ. ತಮ್ಮ ಸಖಿಯರು ಕೃಷ್ಣನೊಂದಿಗೆ ಇರುವುದನ್ನು ಕೊಂಡು ರಾಧಾರಾಣಿ ಕೂಡ ಸಂತೋಷ ಪಡ್ತಾರೆ. ಸೊ ಅವರು ಕೂಡ ತುಂಬಾ ಸಂತೋಷ ಪಡ್ತಾರೆ. ಮತ್ತು ತಾನು ಕೃಷ್ಣನೊಂದಿಗೆ ಇರುವುದಕ್ಕಿಂತ ಹೆಚ್ಚಾದ ಆನಂದವನ್ನು ಅವರು ಗೋಪಿಕೆಯರೊಂದಿಗೆ ಇರುವುದನ್ನು ನೋಡಿ ರಾಧಾರಾಣಿ ಸಂತೋಷ ಪಡ್ತಾರೆ. ಇದು ಶುದ್ಧ ಭಕ್ತರು ಇದೇ ರೀತಿ ಇರ್ತಾರೆ. ಸೊ ಪ್ರೇಮ ಮತ್ತು ಕಾಮದ ವ್ಯತ್ಯಾಸ ಬಗ್ಗೆ ಮಾತಾಡ್ತಾರೆ. ಗೋಪಿಕೆಯರ ಪ್ರೇಮವನ್ನು ಶಾಸ್ತ್ರಗಳಿಗೆ ಕೆಲವೊಮ್ಮೆ ಕಾಮ ಎಂದು ಕರೆಯಲಾಗುತ್ತೆ. ಇದು ಲೌಕಿಕವಾದದ್ದಲ್ಲ. ಸೊ ಯಾರು ಇದನ್ನೆಲ್ಲ ಇಷ್ಟೊತ್ತು ಓದಿದ್ದನ್ನು ಲೌಕಿಕ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ತಪ್ಪು ಬೇರೆ ಏನಿಲ್ಲ. ಸೊ ಅದಕ್ಕೆ ಲೌಕಿಕ ಕಾಮ ಅಂದ್ರೆ ಸ್ವಂತ ಇಂದ್ರಿಯ ಸುಖವನ್ನು ಪಡುವುದು. ಗೋಪಿ ಪ್ರೇಮ ಅಂದ್ರೆ ಏನು? ಕೃಷ್ಣನ ಇಂದ್ರಿಯಗಳನ್ನು ತೃಪ್ತಿಪಡಿಸಲು ಬಯಸುವುದು. ಗೋಪಿಕೆಯರಲ್ಲಿ ತಮ್ಮ ಸ್ವಂತ ಸುಖಕ್ಕೆ ಯಾವುದೂ ಆಸೆ ಇರಲಿಲ್ಲ. ಕೃಷ್ಣನಿಗೆ ಸಂತೋಷ ಆಗ್ತಾ ಇದೆ ಅನ್ನೋ ಒಂದು ಏಕೈಕ ಕಾರಣದಿಂದ ಭಗವಂತನೊಂದಿಗೆ ಲೀಲೆಗಳಲ್ಲಿ ಅವರು ತೊಡಗ್ತಾರೆ. ಮತ್ತು ಕೃಷ್ಣನ ಕೋಮಲ ಪಾದಗಳಿಗೆ ಕಾಡಿನ ಹಾದಿಯಲ್ಲಿ ಸಣ್ಣ ಕಲ್ಲು ಚುಚ್ಚಿದ್ರೂ ಅವ್ರಿಗೂ ತುಂಬಾ ಬೇಸರ ಆಗುತ್ತೆ. ಸೊ ಗೋಪಿಕೆಯರ ಹೆಜ್ಜೆ ಗುರುತುಗಳನ್ನು ಹೇಗೆ ನಾವು ಅನುಸರಿಸುವುದು? ಯಾರು ವೇದಗಳ ವಿಧಿ ನಿಷೇಧಗಳು ಮತ್ತು ಲೋಕದ ಅಪವಾದಗಳಿಗೆ ಹೆದಿರದೆ ಗೋಪಿಕೆಯರ ನಿಷ್ಕಲ್ಮಶ ಪ್ರೇಮಕ್ಕೆ ಆಕರ್ಷಿತರಾಗಿ ಭಗವಂತನಿಗೆ ಶರಣಾಗ್ತಾರೋ ಅಂತಹವರು ಬೃಂದಾವನದ ನಂದನಂದನನ ಆಶ್ರಯವನ್ನು ಪಡೀತಾರೆ. ನಂದನಂದನ ಅಂದ್ರೆ ನಂದರ ಮಹಾರಾಜನ ನಂದನ ಅಂದ್ರೆ ಮಂದರ ಮಹಾರಾಜನ ಮಗ, ಅವನ ಆಶ್ರಯವನ್ನು ಪಡೀತಾರೆ. ಅಂದ್ರೆ ಗೋವಿಂದನ ಆಶ್ರಯವನ್ನು ಪಡೀತಾರೆ. ಮುಕ್ತ ಸ್ಥಿತಿಯನ್ನು ತಲುಪಿದ ನಂತರ ಭಕ್ತ ತನ್ನ ಆಧ್ಯಾತ್ಮಿಕ ಭಾವಕ್ಕೆ ಈ 5 ರಸಗಳಲ್ಲಿ ಒಂದು ಅನುಗುಣವಾಗಿ ದಿವ್ಯ ಶರೀರವನ್ನು ಪಡೆದು ಗೋಲೋಕ ಬೃಂದಾವನದಲ್ಲಿ ಕೃಷ್ಣನ ಸೇವೆಯನ್ನು ಪಡಿತಾನೆ. ಶ್ರುತಿಗಳು ಮತ್ತು ಉಪನಿಷತ್ತುಗಳು ವೇದಗಳ ಮಂತ್ರಾದಿ ದೇವತೆಗಳಲ್ಲ. ಶ್ರುತಿಗಳು ಸಹ ಯೋಗಿಗಳಂತೆ ಕೇವಲ ಧ್ಯಾನ ಮಾಡದೆ ಗೋಪಿಯರ ಭಾವವನ್ನು ಅನುಸರಿಸಿ ತಮ್ಮ ತಪಸ್ಸು ಮಾಡಿದ್ದರಿಂದಲೇ ಅವರಿಗೆ ಕೃಷ್ಣನ ಪಾದಗಳ ಮಧುರ ಪ್ರೇಮೆಯನ್ನು ಸರಿಲಿಕ್ಕೆ ಸೇವೆಯಾಯಿತು. ಅವರು ಕೂಡ ಗೋಪಿಕೆಯರಂತಹ ದಿವ್ಯ ರೂಪಗಳನ್ನು ಪಡೀಲಿಕ್ಕೆ ಸಾಧ್ಯವಾಯಿತು. ಯಾರಿಗೆ? ಶ್ರುತಿಗಳಿಗೂ ಮತ್ತೆ ಉಪನಿಷತ್ತುಗಳು. ಅವರು ಕೂಡ ಶ್ರುತಿ ಮತ್ತು ಉಪನಿಷತ್ತರು ಕೂಡ ಗೋಪಿಕೆಯರ ರೂಪದಲ್ಲಿ ಬಂದು ಭಗವಂತನ ದಿವ್ಯ ಪ್ರೇಮವನ್ನು ಸವಿಲಿಕ್ಕೆ ಸಾಧ್ಯವಾಗುತ್ತೆ ಅವರಿಗೆ. ಸೊ ರಾಮಾನಂದರಾಯರು ಇಲ್ಲಿಗೆ ರಾಗಾನುಗ ಭಕ್ತಿ ಅಥವಾ ಭಗವಂತನ ಮೇಲಿನ ಸ್ವಾಭಾವಿಕ ಪ್ರೇಮದ ಮಾರ್ಗವನ್ನು ವಿವರಿಸಲಿಕ್ಕೆ ಈಗ ಶುರು ಮಾಡ್ತಾ ಇದ್ದಾರೆ. ಸ್ವಾಭಾವಿಕ ಪ್ರೇಮದ ಶ್ರೇಷ್ಠತೆ ಏನು? ಸ್ಪಾಂಟೇನಿಯಸ್ ಲವ್. ಸ್ವಾಭಾವಿಕ ಪ್ರೇಮ ಅಂದ್ರೆ ಸ್ಪಾಂಟೇನಿಯಸ್ ಲವ್ ಅಂತ ತಕ್ಷಣ ಬರುವಂಥದ್ದು, ಭಗವಂತನ ಕಂಡ ತಕ್ಷಣ ಪ್ರೇಮ ಬರುವಂಥದ್ದು. ಸೊ ಕೃಷ್ಣನ ಪಾದಕಮಲಗಳ ಸಾನ್ನಿಧ್ಯ ಅಥವಾ ಅಂಗ್ರಿ ಪದ್ಮಸುಧ ಕೇವಲ ವಿಧಿ ನಿಯಮಗಳನ್ನು ಪಾಲಿಸುವುದರಿಂದ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ತರ್ಕ ಮಾಡುವವರಿಗೆ ಅಥವಾ ಕಠಿಣ ತಪಸ್ಸು ಮಾಡುವವರಿಗೆ ಕೂಡ ಕೃಷ್ಣ ಸಿಗುವುದಿಲ್ಲ. ಯಾರು ಯಶೋಧಮಯ್ಯಾದ ಪುತ್ರನ ಕೃಷ್ಣನನ್ನು ಗೋಪಿಕೆಯರ ಭಾವದಲ್ಲಿ ಸ್ವಾಭಾವಿಕ ಪ್ರೇಮದಿಂದ ಆರಾಧಿಸುತ್ತಾರೋ ಅವರಿಗೆ ಮಾತ್ರ ಕೃಷ್ಣ ವಶವಾಗ್ತಾನೆ.
ಸೊ ಭಗವಂತನನ್ನು ಕೇವಲ ಐಶ್ವರ್ಯವಂತಾದ ಲಾರ್ಡ್ ಆಫ್ ಆಪುಲೆನ್ಸ್ ಅಂತ ಆರಾಧಿಸುವವರಿಗೆ ಬೃಂದಾವನದ ಮಧುರ ಲೀಲೆಗಳಲ್ಲಿ ಪ್ರವೇಶ ಸಿಗೋದಿಲ್ಲ. ಸೊ ಇದಕ್ಕೆ ಉತ್ತಮ ಉದಾಹರಣೆ ಲಕ್ಷ್ಮೀದೇವಿ. ಸೊ ಇಲ್ಲಿ ನಾವು ವೈಕುಂಠ ಲೋಕಗಳಿಗೆ ಹೋದ್ರೆ ಲೋಕದಲ್ಲಿ ಕೃಷ್ಣ ಲಾರ್ಡ್ ಆಫ್ ಆಪುಲೆನ್ಸ್ ಅಂದ್ರೆ ಭಗವಂತ ಐಶ್ವರ್ಯ ರೂಪದಲ್ಲಿ ನಿಮ್ಗೆ ಕಾಣ್ಲಿಕ್ಕೆ ಸಿಗ್ತಾನೆ. ಆದ್ರೆ ಬೃಂದಾವನದಲ್ಲಿ ಗೋಲೋಕ ಬೃಂದಾವನದಲ್ಲಿ ಅವನು ಐಶ್ವರ್ಯ ರೂಪದಲ್ಲಿ ಇರುವುದಿಲ್ಲ. ಅವನು ವೈಕುಂಠ ರೂಪದಲ್ಲಿ ಐಶ್ವರ್ಯ ರೂಪದಲ್ಲಿ ಇರ್ತಾನೆ. ಬೃಂದಾವನದಲ್ಲಿ ಹೇಗಿರ್ತಾನೆ? ಸರಳ ನಿಸ್ವಾರ್ಥ ಪ್ರೇಮದ ಭಾವದಲ್ಲಿ ವೈಕುಂಠ ಬೃಂದಾವನ ಲೋಕಗಳಲ್ಲಿ ಇರ್ತಾನೆ. ಸೊ ಈ ರೀತಿಯಾಗಿ ವೈಕುಂಠ ಲೋಕಗಳಿಗೂ ಮತ್ತು ಗೋಲೋಕ ಬೃಂದಾವನಕ್ಕೂ ವ್ಯತ್ಯಾಸ. ನಂತರ ಗೋಲೋಕ ಬೃಂದಾವನ ಬೇರೆ ಅಲ್ಲ, ಇಲ್ಲಿರೋ ಬೃಂದಾವನ ಬೇರೆ ಅಲ್ಲ, ಎರಡೂ ಒಂದೇ. ಸೊ ಒಬ್ಬ ಭಕ್ತ ಸದಾಕಾಲ ರಾಧಾಕೃಷ್ಣಗಳ ಲೀಲೆಗಳನ್ನು ಗೋಪಿಕಾ ಭಾವದಲ್ಲಿ ಸ್ಮರಿಸಬೇಕು. ಈ ರೀತಿಯಾಗಿ ಮಾಡುವುದರಿಂದ ಮತ್ತು ಲೌಕಿಕ ಕಲ್ಮಶಗಳಿಂದ ಮುಕ್ತನಾದಾಗ ಅವನು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಒಬ್ಬ ಗೋಪಿಕೆಯಾಗಿ ದಿವ್ಯ ಶರೀರವನ್ನು ಪಡೆದು ರಾಧಾಕೃಷ್ಣರ ಸೇವೆಯಲ್ಲಿ ತೊಡಗುತ್ತಾನೆ. ಸೊ ಈ ರೀತಿ ಗೋಪಿಕೆಯರ ಹೆಜ್ಜೆಯ ಗುರುತುಗಳನ್ನು ಅನುಸರಿಸುವುದೇ ಕೃಷ್ಣನ ಪಾದಗಳನ್ನು ತಲುಪುವ ಏಕೈಕ ಗುರಿ ಅಂತ ರಮಾನಂದ ರಾಯರು ಹೇಳ್ತಾರೆ. ಸೊ ನಂತರ ಈ ರಹಸ್ಯಗಳನ್ನು ಕೇಳಿದ ನಂತರ ಚೈತನ್ಯ ಮಹಾಪ್ರಭುಗಳು ಅತ್ಯಂತ ಭಾವಪರವಶರಾಗಿ ರಾಮಾನಂದ ರಾಯರನ್ನು ತಬ್ಕೋತಾರೆ. ಇಬ್ಬರು ಪ್ರೇಮದ ಕಣ್ಣೀರನ್ನು ಸುರಿಸುತ್ತಾ ಇಡೀ ರಾತ್ರಿ ಕಳೀತಾರೆ. ಬೆಳಗಾದಾಗ ರಾಯರು ಮಹಾಪ್ರಭುಗಳ ಪಾದಗಳಿಗೆ ಶರಣಾಗಿ ನನ್ನ ಮನಸ್ಸನ್ನು ಶುದ್ಧೀಕರಿಸಲು ಇನ್ನೂ 10 ದಿವಸ ಇಲ್ಲೇ ಇರಿ ಅಂತ ವಿವರಿಸ್ತಾರೆ. ಮಹಾಪ್ರಭು ಕೂಡ ನಿಮ್ಮ ಬಗ್ಗೆ ಕೇಳಿದ್ದಕ್ಕಿಂತ ನಿಮ್ಮ ಬಗ್ಗೆ ಹೆಚ್ಚಿನ ಮಹಿಮೆಯನ್ನು ನಾನು ನಿಮ್ಮಲ್ಲಿ ಕಂಡೆ. ನಿಮ್ಮ ಸಹವಾಸವನ್ನು ಬಿಡೋದು ನನಗೂ ಇಷ್ಟ ಅಸಾಧ್ಯ ಅಂದ್ಬಿಟ್ಟು ರಾಯರನ್ನು ಶ್ಲಾಘಿಸುತ್ತಾರೆ. ಅವರ ಭಕ್ತಿಯನ್ನು ಶ್ಲಾಘನೆ ಮಾಡ್ತಾರೆ. ಸೊ ಚೈತನ್ಯ ಮಹಾಪ್ರಭುಗಳು ರಾಮಾನಂದ ರಾಯರು ಜಗನ್ನಾಥಪುರಿಯಲ್ಲಿ ಜೊತೆ ಕಾಲ ಕಳೆಯಲಿಕ್ಕೆ ನಿರ್ಧರಿಸ್ತಾರೆ. ಮತ್ತು ಮತ್ತೆ ಸಂಜೆ ಏಕಾಂತದಲ್ಲಿ ಭೇಟಿಯಾದಾಗ ಮಹಾಪ್ರಭುಗಳು ಹೇಳ್ತಾರೆ, ಜೀವನದ ಅತ್ಯಗತ್ಯ ವಿಷಯಗಳ ಕುರಿತು ಕೆಲವು ಪ್ರಶ್ನೆಗಳನ್ನು ಶುರು ಮಾಡ್ತಾರೆ. ಇದನ್ನು ಪ್ರಶ್ನೋತ್ತರ ಮಾಲಿಕೆ ಅಂತ ಕರೀತಾರೆ. ಸೊ ಚೈತನ್ಯ ಮಹಾಪ್ರಭುಗಳು ರಾಮಾನಂದ ರಾಯರನ್ನು ಹಲವಾರು ಪ್ರಶ್ನೆಗಳನ್ನು ಕೇಳ್ತಾರೆ ಈ ಜೀವನದ ಅತ್ಯಗತ್ಯ ವಿಷಯಗಳ ಬಗ್ಗೆ. ಇದನ್ನು ಪ್ರಶ್ನೋತ್ತರ ಮಾಲಿಕೆ ಅಂತಾರೆ. ಸೊ ಏನು ಪ್ರಶ್ನೆಗಳನ್ನು ಅವ್ರು ಕೇಳಿದ್ದು, ಭಗವಂತ ಮಹಾಪ್ರಭುಗಳ ಪ್ರಶ್ನೆಗಳು ಮತ್ತು ಜೀವನದ ಮೌಲ್ಯಮಾಪನ ಹೇಗೆ ಅಂತ. ಮಹಾಪ್ರಭುದ ಕೇಳಿದ ಪ್ರಶ್ನೆಗಳು ಮತ್ತು ಸಾರಾಂಶ ಇಲ್ಲಿದೆ. ಶಿಕ್ಷಣ ಬಗ್ಗೆ, ಜಗತ್ತಿನಲ್ಲಿ ಎಲ್ಲ ವಿದ್ಯೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಶಿಕ್ಷಣ ಯಾವುದು? ಕೀರ್ತಿ, ಮಾನವನು ಮಾಡಬಹುದಾದ ಎಲ್ಲ ಕೆಲಸಗಳಲ್ಲಿ ಅತ್ಯಂತ ಕೀರ್ತಿ ತರುವ ಕೆಲಸ ಯಾವುದು? ಸಂಪತ್ತು, ಜಗತ್ತಿನ ಅತಿ ದೊಡ್ಡ ಶ್ರೀಮಂತ ಅಥವಾ ಬಂಡವಾಳಶಾಹಿ ಯಾರು? ದುಃಖ, ಈ ರೀತಿ ಎಲ್ಲ ಸಂಕಟಗಳಲ್ಲಿ ಅತ್ಯಂತ ನೋವಿನ ಸಂಗತಿ ಯಾವುದು? ಇವೆಲ್ಲಕ್ಕೂ ಉತ್ತರ ಏನು? ಕೃಷ್ಣ ಭಕ್ತನ ಅಗಲಿಕೆಯು ಜಗತ್ತಿನ ಅತ್ಯಂತ ಭರಿಸಲಾಗದ ದುಃಖ. ರಾಮಾನಂದ ರಾಯರ ಉತ್ತರ. ನಂತರ ಮುಕ್ತಿ, ಎಲ್ಲ ಮುಕ್ತ ಪುರುಷರಲ್ಲಿ ಶ್ರೇಷ್ಠರು ಯಾರು? ಸಂಗೀತ, ಜೀವನದ ನಿಜವಾದ ಧರ್ಮವನ್ನು ಸಾರುವ ಶ್ರೇಷ್ಠ ಹಾಡು ಯಾವುದು? ಶುಭ, ಜೀವಿಗೆ ಅತ್ಯಂತ ಮಂಗಳಕರವಾದ ಅಥವಾ ಪ್ರಯೋಜನಕಾರಿಯಾದ ಕೆಲಸ ಯಾವುದು? ಸ್ಮರಣೆ, ಜೀವಿಗಳು ನಿರಂತರವಾಗಿ ಏನನ್ನು ನೆನಪಿಟ್ಕೊಳ್ಳಬೇಕು? ಧ್ಯಾನ, ಮನುಷ್ಯನು ಮಾಡಬೇಕಾದ ಅತ್ಯಂತ ಅಗತ್ಯವಾದ ಧ್ಯಾನ ಯಾವುದು? ವಾಸಸ್ಥಾನ, ಎಲ್ಲ ಸ್ಥಳಗಳನ್ನು ಬಿಟ್ಟು ಜೀವಿಗಳು ಎಲ್ಲಿ ವಾಸಿಸಬೇಕು? ಶ್ರವಣ, ಜನರು ಕೇಳುವ ಎಲ್ಲಾ ವಿಷಯಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ವಿಷಯ ಯಾವುದು? ಸೊ ಈ ರೀತಿಯಾಗಿ ಹಲವಾರು ಪ್ರಶ್ನೆಗಳನ್ನು ಚೈತನ್ಯ ಮಹಾಪ್ರಭುಗಳು ರಾಮಾನಂದ ರಾಯರನ್ನು ಕೇಳ್ತಾರೆ. ಸೊ ಈ ಚೈತನ್ಯ ಮಹಾಪ್ರಭುಗಳು ಮತ್ತು ರಾಮಾನಂದ ರಾಯನೋಡ ಈ ದಿವ್ಯ ಸಂವಾದ ಈಗ ಅಂತಿಮ ಹಾಗೂ ಅತ್ಯಂತ ರಹಸ್ಯವಾದ ಘಟ್ಟವನ್ನು ತಲುಪಿದೆ. ಇಲ್ಲಿ ರಾಯರು ಭಕ್ತ ಮತ್ತು ಜ್ಞಾನಿಗಳ ನಡುವಿನ ವ್ಯತ್ಯಾಸವನ್ನು ವಿವರಿಸುತ್ತಾ ಕೊನೆಯಲ್ಲಿ ಮಹಾಪ್ರಭುಗಳ ನೈಜ ರೂಪವನ್ನು ದರ್ಶನ ಮಾಡ್ತಾರೆ. ಸೊ ಇಲ್ಲಿಗೆ ಪ್ರಶ್ನೋತ್ತರಗಳು ಮುಕ್ತಾಯವಾಗುತ್ತೆ. ಮಹಾಪ್ರಭುಗಳ ಕೊನೆಯ ಪ್ರಶ್ನೆಗೆ ರಾಯರು ಈ ರೀತಿ ಉತ್ತರಿಸ್ತಾರೆ. ಶ್ರೇಷ್ಠ ಆರಾಧ್ಯ ದೈವ ರಾಧಾಕೃಷ್ಣ ನಾಮ, ರೂಪ ಮತ್ತು ಲೀಲೆಗಳೇ ಪರಮ ಆರಾಧ್ಯ ವಿಷಯಗಳು. ಮುಕ್ತಿ ಮತ್ತು ಭೋಗದ ಗತಿ, ಮುಕ್ತಿಯನ್ನು ಬಯಸುವವರು ಜಡವಾದ ಸ್ಥಿತಿಯನ್ನು ತಲುಪುತ್ತಾರೆ, ಆದರೆ ಇಂದ್ರಿಯ ಸುಖವನ್ನು ಬಯಸುವವರು ಭೌತಿಕ ಜಗತ್ತಿನಲ್ಲಿಯೇ ಉಳಿಯುತ್ತಾರೆ. ಕಾಗೆ ಮತ್ತು ಕೋಗಿಲೆಯ ರೂಪಕ, ಶುಷ್ಕ ಜಾನಿಗಳು ಕಹಿ ಬೇವಿನ ಹಣ್ಣು ತಿನ್ನುವ ಕಾಗೆಗಳಂತೆ, ಆದರೆ ಕೃಷ್ಣ ಪ್ರೇಮದ ರಸವನ್ನು ಸವಿಯುವ ಭಕ್ತರು ಮಾವಿನ ಚಿಗುರನ್ನು ತಿನ್ನುವ ಕೋಗಿಲೆಗಳಂತೆ ಅಂತ. ಸೊ ನಂತರ ಅಂತರಂಗದ ಗುರುವಿನ ಪ್ರೇರಣೆ, ಅದನ್ನು ಚೈತ್ಯ ಗುರುಗಳು ರಾಮಾನಂದ ರಾಯರು ಮಹಾಪ್ರಭುಗಳಿಗೆ ಕೃತಜ್ಞತೆ ಹೇಳ್ತಾ, ನೀವು ನನ್ನ ಹೃದಯದಲ್ಲಿ ಕುಳಿತು ಈ ಎಲ್ಲಾ ಸತ್ಯಗಳನ್ನು ಹೊರಹಾಕಿದ್ದೀರಾ. ನಾರಾಯಣನು ಬ್ರಹ್ಮದೇವನಿಗೆ ಹೃದಯದ ಮೂಲಕ ವೇದ ಜ್ಞಾನವನ್ನು ಉಪದೇಶಿಸಿದಂತೆ ನನಗೆ ಶಿಕ್ಷಣೆಯನ್ನು ನೀಡಿದ್ದೀರಾ ಅಂತ ಹೇಳ್ತಾರೆ. ಸೊ ನಂತರ ಭಗವಂತನು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿದ್ದು ಭಕ್ತರಿಗೆ ಒಳಗಿನಿಂದಲೇ ಮಾರ್ಗದರ್ಶನ ನೀಡುತ್ತಾನೆ ಎನ್ನುವುದೇ ಇದರ ಅಂತರಂಗ ಗುರುವಿನ ಸಾರ. ರಾಮಾನಂದರ ಸಂದೇಹ ಮತ್ತು ದಿವ್ಯ ದರ್ಶನ. ರಾಯರು ಮಹಾಪ್ರಭುಗಳಲ್ಲಿ ಒಂದು ದೊಡ್ಡ ಸಂದೇಹವನ್ನು ಬಿಚ್ಚಿಡ್ತಾರೆ. ಅವರು ಮಹಾಪ್ರಭುಗಳ ರೂಪದಲ್ಲಿ ಅತ್ಯಂತ ಅದ್ಭುತ ಬದಲಾವಣೆ ಗಮನಿಸ್ತಾರೆ. ಮೊದಲು ನಿಮ್ಮನ್ನು ಒಬ್ಬ ಸನ್ಯಾಸಿಯಂತೆ ಕಂಡೆ, ಆದರೆ ಈಗ ನನಗೆ ಗೋಪಾಲಕ ಶ್ಯಾಮ ಸುಂದರಿನಂತೆ ಕಾಣಿಸ್ತಾ ಇದ್ದೀರಾ ಅಂತಾರೆ.
ಸೊ ನಿಮ್ಮ ದೇಹವು ಚಿನ್ನದಂತೆ, ಚಿನ್ನದ ಬೊಂಬೆಯಂತೆ ಗೌರವರ್ಣದಲ್ಲಿ ಹೊಳಿತಾ ಇದೆ. ಆದರೆ ಅದೇ ಸಮಯದಲ್ಲಿ ನೀವು ಕೈಯಲ್ಲಿ ಕೊಳನ್ನು ಹಿಡಿದು ಚಂಚಲವಾದ ಕಮಲದ ಕಣ್ಣುಗಳಿಂದ ನಗುತ್ತಿರುವಂತೆ ಕೂಡ ಕಾಣಿಸ್ತಾ ಇದೆ. ಇದು ಇಡೀ ರಮಾನಂದ ಸಂವಾದದ ಅತ್ಯಂತ ರೋಚಕ ಮತ್ತು ರಹಸ್ಯಕರವಾದ ಘಟ್ಟವಾಗಿದೆ. ಮಹಾಭಾಗವತನ ದೃಷ್ಟಿಕೋನ. ರಾಮಾನಂದರಾಯರು ಮಹಾಪ್ರಭುಗಳಲ್ಲಿ ಶ್ಯಾಮಸುಂದರ ಮತ್ತು ಗೌರವ ವರ್ಣದ ದಿವ್ಯ ರೂಪಗಳನ್ನು ಕಂಡು ಆಶ್ಚರ್ಯಪಟ್ಟಾಗ ಮಹಾಪ್ರಭುಗಳು ಮೊದಲು ಅದನ್ನು ಮರೆಮಾಚಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದ ನಂತರ ಅವ್ರು ಹೇಳ್ತಾರೆ, ಕೃಷ್ಣನ ಮೇಲೆ ಪ್ರೇಮ ಉಳ್ಳ ಮಹಾಭಾಗವತರು ಅಂದ್ರೆ ಉನ್ನತ ಭಕ್ತರು ಜಗತ್ತಿನ ಜಡವಸ್ತುವಿನ ಎಲ್ಲಾ ಜಡವಸ್ತುವಿನಲ್ಲೂ ಕೃಷ್ಣನನ್ನೇ ಕಾಣ್ತಾರೆ. ಅವರಿಗೆ ಸಾಮಾನ್ಯ ರೂಪಗಳು ಕಾಣಿಸ್ತಿ ಎಲ್ಲ ಕಡೆ ಭಗವಂತನೇ ಕಾಣಿಸುತ್ತೆ ಅಂತ ಹೇಳ್ತಾರೆ. ಸೊ ನಂತರ ಆದ್ರೆ ರಮಾನಂದರಾಯರು ಮಹಾಪ್ರಭುಗಳ ಮಾತಿಗೆ ಮರಳಾಗುವುದಿಲ್ಲ. ಪ್ರಭುಗಳೇ, ಈ ಗಂಭೀರ ಮಾತುಗಳು ನಿಲ್ಲಿಸಿ ನಿಮ್ಮ ನೈಜ ಸ್ವರೂಪವನ್ನು ನನ್ನಿಂದ ಮರೆ ಮಾಡಬೇಡಿ. ನೀವು ಶ್ರೀಮತಿ ರಾಧಾರಾಣಿಯವರ ಭಾವ ಮತ್ತು ಅಂಗಕಾಂತಿಯನ್ನು ಸ್ವೀಕರಿಸಿ ನಿಮ್ಮ ಸ್ವಂತ ಮಾಧುರ್ಯವನ್ನು ಸವಿಯರು ಈ ಚೈತನ್ಯ ರೂಪದಲ್ಲಿ ಬಂದಿದ್ದೀರಾ ಅಂತ ನನಗೆ ಗೊತ್ತು ಅಂತ ನೇರವಾಗಿ ಹೇಳ್ತಾರೆ. ಕೃಷ್ಣನು ರಾಧೆಯ ಪ್ರೇಮವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಮತ್ತು ಜಗತ್ತಿಗೆ ಪ್ರೇಮದಾನ ಮಾಡಲು ಚೈತನ್ಯನಾಗಿ ಬಂದಿದ್ದೀರಾ ಅಂದ್ಬಿಟ್ಟು ರಹಸ್ಯವನ್ನು ರಾಯರು ಬಿಚ್ಚಿಡ್ತಾರೆ. ಸೊ ನಂತರ ರಾಯರ ಅನನ್ಯ ಭಕ್ತಿಗೆ ಒಲಿದು ಚೈತನ್ಯ ಮಹಾಪ್ರಭುಗಳು ತಮ್ಮ ನೈಜ ಸ್ವರೂಪವನ್ನು ಪ್ರಕಟಗೊಳಿಸ್ತಾರೆ ಮತ್ತು ಅವರು ರಾಧೆ ಮತ್ತು ಕೃಷ್ಣನ ಸಮ್ಮಿಲಿತ ರೂಪವನ್ನು ರಾಯರಿಗೆ ತೋರಿಸ್ತಾರೆ. ಈ ಅದ್ಭುತ ದರ್ಶನವನ್ನು ಕಂಡ ರಾಮಾನಂದರಾಯರು ಈ ದರ್ಶನ ಏನಿದೆ ಇದು ದೇವಾನುದೇವತೆಗಳು ಕೂಡ ಸಿಗುವುದಿಲ್ಲ. ರಾಧೆ ಮತ್ತು ಕೃಷ್ಣರ ಸಮ್ಮಿಲಿತ ರೂಪ. ಈ ಅದ್ಭುತ ದರ್ಶನವನ್ನು ಕಂಡ ರಾಮಾನಂದರಾಯರು ಪರಮಾನಂದದಿಂದ ಪ್ರಜ್ಞೆ ತಪ್ಪಿ ನೆಲದ ಮೇಲೆ ಬೀಳ್ತಾರೆ. ಮಹಾಪ್ರಭುಗಳನ್ನು ಅವರನ್ನು ಎಬ್ಬಿಸ್ತಾರೆ ಮತ್ತು ಸಾಮಾನ್ಯ ಸನ್ಯಾಸ ರೂಪದಲ್ಲಿದ್ದ ಮತ್ತೆ ಅವರು ಸಾಮಾನ್ಯ ಸನ್ಯಾಸ ರೂಪಿಗೆ ವಾಪಸ್ ಬಂದಿರ್ತಾರೆ. ಆ ಮಹಾಪ್ರಭುಗಳನ್ನು ಕಂಡು ರಾಮಾನಂದರಾಯರು ಬೆರಗಾಗ್ತಾರೆ. ಸೊ ಮಹಾಪ್ರಭುಗಳು ರಾಮಾನಂದರಾಯರನ್ನು ಅಪ್ಪಿಕೊಂಡು ಸಮಾಧಾನ ಪಡಿಸುತ್ತಾ ತನ್ನ ಅಂತರಂಗದ ಸ್ವರೂಪವನ್ನು ನಿನ್ನನ್ನು ಬಿಟ್ಟರೆ ಬೇರೆ ಇದನ್ನ ಯಾರೂ ಗೊತ್ತಿಲ್ಲ, ಯಾರೂ ನೋಡಿಲ್ಲ ಎಂದು ಹೇಳುವ ಮೂಲಕ ರಾಯರ ಶ್ರೇಷ್ಠತೆ ಮತ್ತು ಅವರ ನಡುವಿನ ಸಂಬಂಧದ ಆಳವನ್ನು ಖಚಿತಪಡಿಸ್ತಾರೆ. ಇದು ಚೈತನ್ಯ ಮಹಾಪ್ರಭುಗಳು ಮತ್ತು ರಾಮಾನಂದರಾಯರ ನಡುವಿನ ಐತಿಹಾಸಿಕ ಸಂವಾದದ ಭವ್ಯ ಸಮಾರೋಪವಾಗಿದೆ. ಇದು ಗೌರವರ್ಣದ ರಹಸ್ಯ. ಮಹಾಪ್ರಭುಗಳು ರಾಮಾನಂದರಾಯರ ಮುಂದೆ ತಮ್ಮ ಸ್ವರೂಪದ ರಹಸ್ಯವನ್ನು ಪೂರ್ಣವಾಗಿ ಬಿಚ್ಚಿಡ್ತಾರೆ. ನನ್ನ ದೇಹವು ನೈಸರ್ಗಿಕವಾಗಿ ಗೌರವರ್ಣದ್ದಲ್ಲ, ಬಂಗಾರದ ಬಣ್ಣದ್ದಲ್ಲ. ಆದರೆ ನಾನು ಶ್ರೀಮತಿ ರಾಧಾರಾಣಿಯ ದೇಹವನ್ನು ಸ್ಪರ್ಶಿರುವುದರಿಂದ, ಅವರ ಭಾವದಲ್ಲಿ ಮಗ್ನನಾಗಿರುವುದರಿಂದ ನನ್ನ ದೇಹ ಈ ರೀತಿ ಕಾಣಿಸ್ತಾ ಇದೆ. ನಾನು ರಾಧೆಯ ಭಾವವನ್ನು ಅಳವಡಿಸಿಕೊಂಡು ನನ್ನದಾದ ಮಾಧುರಿಯನ್ನು ಆಕೆಯ ದೃಷ್ಟಿಕೋನದಿಂದ ಸವಿಯುತ್ತಿದ್ದೇನೆ ಅಂತ ಅವರು ಕನ್ಫರ್ಮ್ ಮಾಡ್ತಾರೆ. ಸೊ ನಂತರ ತಮ್ಮ ಈ ಅಂತರಂಗದ ಲೀಲೆಗಳನ್ನು ರಹಸ್ಯವಾಗಿಡುವಂತೆ ಮಹಾಪ್ರಭುಗಳು ರಾಮಾನಂದರಾಯರಲ್ಲಿ ಹೇಳ್ತಾರೆ. ಸೊ ನನ್ನ ಚಟುವಟಿಕೆಗಳು ಲೌಕಿಕ ಜನರಿಗೆ ಒಬ್ಬ ಹುಚ್ಚನಂತೆ ಕಾಣಬಹುದು. ಅವರು ಇದನ್ನು ಹಾಸ್ಯ ಮಾಡಬಹುದು. ನಿಜ ಹೇಳಬೇಕಂದ್ರೆ ನಾನೊಬ್ಬ ಹುಚ್ಚ, ನೀನು ಒಬ್ಬ ಹುಚ್ಚ, ಎಲ್ಲಿ ಕೃಷ್ಣ ಪ್ರೇಮದಲ್ಲಿ. ಹಾಗಾಗಿ ನಾವಿಬ್ಬರು ಒಂದೇ ಸಮಾನ ಸ್ತರದಲ್ಲಿದ್ದೇವೆ ಎಂದು ಪ್ರೀತಿಯಿಂದ ಹೇಳ್ತಾರೆ. ಸೊ ಇಬ್ಬರು 10 ರಾತ್ರಿಗಳ ಕಾಲ 10 ದಿನ ರಾತ್ರಿಗಳ ಕಾಲ ಕೃಷ್ಣನ ದಿವ್ಯ ಲೀಲೆಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡ್ತಾರೆ. ಈ ಸಂವಾದವನ್ನು ಕವಿರಾಜ ಗೋಸ್ವಾಮಿಗಳು ಒಂದು ಅಮೂಲ್ಯವಾದ ಗಣಿಗೆ ಹೋಲಿಸಿದ್ದಾರೆ. ಗಣಿ ಅಂದ್ರೆ ಚಿನ್ನದ ಗಣಿ ತರ ಆ ಗಣಿಗೆ ಹೋಲಿಸಿದ್ದಾರೆ. ಗಣಿಯಲ್ಲಿ ನಾವು ಎಷ್ಟು ಅಗಿರ್ತೀವೋ ಅಷ್ಟು ನಮಗೆ ಬಳ್ಳಿ ಬಂಗಾರ ಕೊನೆಗೆ ಸ್ಪರ್ಶಮಣಿ ದೊರೆಯುವಂತೆ ಇವರ ಪ್ರಶ್ನೋತ್ತರಗಳಲ್ಲಿ ಒಂದಕ್ಕಿಂತ ಒಂದು ಶ್ರೇಷ್ಠವಾದ ಆಧ್ಯಾತ್ಮಿಕ ಸತ್ಯಗಳು ಹೊರಬಂದಿದ್ದಾವೆ. ಆದರೂ ಕೃಷ್ಣನ ಲೀಲೆಗಳ ಮಿತಿಯನ್ನು ತಲುಪಲಿಕ್ಕೆ ಇಬ್ಬರಿಗೂ ಕೂಡ ಸಾಧ್ಯವಾಗಲಿಲ್ಲ ಅಂತ ಹೇಳ್ತಾರೆ. ನಂತರ ಯಾತ್ರೆಯನ್ನು ಮುಂದುವರಿಸುವ ಮುನ್ನ ಮಹಾಪ್ರಭುಗಳು ರಾಮಾನಂದರಾಯರಿಗೆ ಒಂದು ಮಹತ್ವವಾದ ಆದೇಶ ನೀಡ್ತಾರೆ. ನಿನ್ನ ಎಲ್ಲ ಲೌಕಿಕ ಜವಾಬ್ದಾರಿಗಳನ್ನು ಬಿಟ್ಟುಬಿಡು, ಸರ್ವಧರ್ಮಾನ್ ಪರಿತ್ಯಜ್ಯ, ಬಿಟ್ಟು ಜಗನ್ನಾಥಪುರಿಗೆ ಮಾಮೇಕಂ ಶರಣಂ ವ್ರಜ. ನಾನು ನನ್ನ ದಕ್ಷಿಣ ಯಾತ್ರೆ ಭಾರತದ ಯಾತ್ರೆಯನ್ನು ಮುಗಿಸಿ ಅಲ್ಲಿಗೆ ಬರ್ತೇನೆ. ನಾವಿಬ್ರು ಜೊತೆಯಲ್ಲಿ ಪುರಿಯಲ್ಲಿ ಕೃಷ್ಣ ಕಥೆಯನ್ನು ಆಸ್ವಾದಿಸುತ್ತಾ ಕಾಲ ಕಲಿಯೋಣ ಅಂತ ಹೇಳ್ತಾರೆ. ಮಹಾಪ್ರಭುಗಳು ರಾಯರನ್ನು ಒಪ್ಪಿಕೊಂಡು ವಿದಾಯ ಹೇಳಿ ಮಾರನೇ ದಿವಸ ಮುಂಜಾನೆ ಹನುಮಂತ ದೇವಸ್ಥಾನಕ್ಕೆ ಭೇಟಿ ನೀಡಿ ತಮ್ಮ ದಕ್ಷಿಣ ಭಾರತ ಯಾತ್ರೆಯನ್ನು ಮುಂದುವರಿಸಿಕೊಂಡು ಹೋಗ್ತಾರೆ. ಇದು ಶ್ರೀ ಚೈತನ್ಯ ಮಹಾಪ್ರಭುಗಳು ಮತ್ತು ರಾಮಾನಂದರಾಯರ ನಡುವಿನ ದಿವ್ಯ ಸಂವಾದದ ಸಮಾರೋಪ ಮತ್ತು ಈ ಅಧ್ಯಾಯದ ಫಲಶ್ರುತಿಯಾಗಿದೆ. ಈಗ ಅಧ್ಯಾಯದ ಫಲಶ್ರುತಿಯನ್ನು ನೋಡೋಣ. ವಿದ್ಯಾನಗರ ಪರಿವರ್ತತೆ. ಮಹಾಪ್ರಭುಗಳ ದರ್ಶನ ಪಡೆದ ವಿದ್ಯಾನಗರದ ನಿವಾಸಿಗಳು ತಮ್ಮ ವಿವಿಧ ಮತ ಪಂಥಗಳನ್ನು ಬಿಟ್ಟು ಸಂಪೂರ್ಣ ವೈಷ್ಣವರಾಗ್ತಾರೆ. ಇತ್ತ ಮಹಾಪ್ರಭುಗಳ ವಿರಹವನ್ನು ತಾಳಲಾರದೆ ರಾಮಾನಂದರಾಯರು ಸಂಪೂರ್ಣವಾಗಿ ಭಗವಂತನ ಧ್ಯಾನದಲ್ಲಿ ಮುಳುಗಿ ತಮ್ಮೆಲ್ಲ ಲೌಕಿಕ ವ್ಯವಹಾರಗಳನ್ನು ತ್ಯಜಿಸಿ ಅವರು ಜಗನ್ನಾಥಪುರಿ ಕಡೆ ಹೊರಡ್ತಾರೆ. ಈ ಅಮೃತದ ಸವಿಯ ರೂಪಕ ಏನು? ಗ್ರಂಥಕರ್ತರಾದ ಕೃಷ್ಣರಾಜ ಗೋಸ್ವಾಮಿಗಳು ಈ ಸಂವಾದದ ಮಾಧುರ್ಯವನ್ನು ಅತ್ಯದ್ಭುತವಾಗಿ ಬಣ್ಣಿಸಿದ್ದಾರೆ. ಚೈತನ್ಯ ಮಹಾಪ್ರಭುಗಳು ಗಟ್ಟಿಯಾದ ಹಾಲಿದ್ದಂಗೆ, ರಾಮಾನಂದರಾಯರ ಲೀಲೆಗಳು ಕಲ್ಲು ಸಕ್ಕರೆ. ಚೈತನ್ಯ ಮಹಾಪ್ರಭುಗಳ ಲೀಲೆಗಳು ಗಟ್ಟಿಯಾದ ಹಾಲು, ರಾಮಾನಂದರಾಯರ ಲೀಲೆಗಳು ಕಲ್ಲು ಸಕ್ಕರೆ ಇದ್ದಂಗೆ. ಸೊ ರಾಧಾಕೃಷ್ಣರ ಕಥೆಗಳು ಕರ್ಪೂರ ಇದ್ದಂಗೆ. ಈ ಮೂರರ ಮಿಶ್ರಣ ಅಂದ್ರೆ
ಗಟ್ಟಿಯಾದ ಹಾಲು, ಕಲ್ಲು ಸಕ್ಕರೆ ಮತ್ತು ಕರ್ಪೂರ ಈ ಮೂರರ ಮಿಶ್ರಣ ಒಂದು ದಿವ್ಯ ಪಾನೀಯವಿದ್ದಂತೆ. ಇದನ್ನು ಕಿವಿಯ ಮೂಲಕ ಶ್ರವಣ ಮಾಡುವವರು, ಸವಿಯುವವರು ಅತ್ಯಂತ ಅದೃಷ್ಟವಂತರು. ಇದನ್ನು ಸವಿದಷ್ಟು ಇನ್ನಷ್ಟು ಬೇಕೆಂಬ ಹಂಬಲ ಹೆಚ್ಚುತ್ತದೆ. ಸೊ ಫಲಶ್ರುತಿ, ಈ ಸಂವಾದವನ್ನು ಕೇಳುವುದರಿಂದ ಮನುಷ್ಯನಿಗೆ ರಾಧಾಕೃಷ್ಣನ ದಿವ್ಯ ಪ್ರೇಮದ ಜ್ಞಾನೋದಯವಾಗುತ್ತದೆ ಮತ್ತು ಅವರ ಪಾದಕಮಲಗಳಲ್ಲಿ ಅಚಲವಾದ ಭಕ್ತಿ ಮೂಡುತ್ತದೆ. ಕವಿರಾಜರು ಓದುಗರಿಗೆ ಒಂದು ವಿಶೇಷ ವಿನಂತಿ ಮಾಡುತ್ತಾರೆ. ಈ ವಿಷಯಗಳನ್ನು ತರ್ಕ ಮಾಡದೆ ಕೇವಲ ಶ್ರದ್ಧೆ ಮತ್ತು ನಂಬಿಕೆಯಿಂದ ಆಲಿಸಬೇಕು ಅಂತ. ತರ್ಕ ಮಾಡುವವರು ಈ ಗುಪ್ತ ಸತ್ಯದಿಂದ ದೂರ ಉಳಿಯುತ್ತಾರೆ, ಆದರೆ ನಂಬಿಕೆ ಉಳ್ಳವರು ಶೀಘ್ರವಾಗಿ ಭಗವಂತನ ಪ್ರೇಮವನ್ನು ಪಡೀತಾರೆ. ಸೊ ಈ ರೀತಿಯಾಗಿ ನೀವೆಲ್ಲರೂ ಈ ಕಥೆಯನ್ನು ಕೇಳಿದಿರಿ, ಈ ಸಂವಾದವನ್ನು ಕೇಳಿದ್ದೀರಾ, ರಮಾನಂದರಾಯರ್ ಮತ್ತು ಚೈತನ್ಯ ಮಹಾಪ್ರಭುಗಳ ಸಂವಾದವನ್ನು ಕೇಳಿದ್ದೀರಾ. ಸೊ ಆದ್ರಿಂದ ನೀವೆಲ್ಲರೂ ಈ ವಿಷಯಗಳನ್ನು ತರ್ಕ ಮಾಡದೆ ಕೇವಲ ಶ್ರದ್ಧೆ ಮತ್ತು ನಂಬಿಕೆಯಿಂದ ಆಲಿಸಿದ್ದೀರಾ. ಆದ್ರಿಂದ ಶೀಘ್ರವಾಗಿ ಭಗವತ್ ಪ್ರೇಮವನ್ನು ನಿಮಗೆಲ್ಲರಿಗೂ ಸಿಗ್ಲಿ ಅಂತ ಆ ಭಗವಂತನಲ್ಲಿ ಬೇಡ್ಕೊಳ್ತಾ ಗ್ರಂಥರಾಜರ ಕೃತಜ್ಞತೆಯೊಂದಿಗೆ ಇಂದಿನ ತರಗತಿಯನ್ನು ನಿಲ್ಲಿಸೋಣ. ಈ ಚರ್ಚೆಯ ಸ್ವರೂಪ ದಾಮೋದರ ಗೋಸ್ವಾಮಿಗಳ ದಿನಚರಿಯನ್ನು ಆಧರಿಸಿದೆ ಎಂದು ಲೇಖಕರು ಹೇಳ್ತಾರೆ. ಅವರು ರಮಾನಂದರಾಯರಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾರೆ, ಏಕೆಂದರೆ ಭಗವಂತನು ಮತ್ತು ರಾಯರ ಮುಖಾಂತರವಾಗಿ ಈ ಪರಮ ರಹಸ್ಯಗಳು ಜಗತ್ತಿಗೆ ಬಂದಿದ್ದಾವೆ. ಅಂತಿಮವಾಗಿ ರೂಪ ಗೋಸ್ವಾಮಿ ಮತ್ತು ರಘುನಾಥ ಗೋಸ್ವಾಮಿಗಳ ಕೃಪೆಯನ್ನು ಪ್ರಾರ್ಥಿಸುತ್ತಾ ಗ್ರಂಥಕರ್ತರು ಕವಿರಾಜ ಕೃಷ್ಣ ಗೋಸ್ವಾಮಿಯವರು ಈ ಅಧ್ಯಾಯವನ್ನು ಮುಕ್ತಾಯಗೊಳಿಸುತ್ತಾರೆ. ಸೊ ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಸುಮಾರು 300ಕ್ಕೂ ಹೆಚ್ಚು ಶ್ಲೋಕಗಳಿವೆ. ಮುಗಿಸ್ಲಿಕ್ಕೆ ಆಗುತ್ತೋ ಇಲ್ಲೋ ಅಂದ್ಕೊಂಡಿದ್ದೆ. ನಿಮ್ಮೆಲ್ಲರ ಕೋಆಪರೇಷನ್ ಇಂದ 6 ಗಂಟೆಗೆ ಸರಿಯಾಗಿ ಮುಗ್ದಿದೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಪ್ರಭುಜಿ. ತುಂಬಾ ಚೆನ್ನಾಗಿತ್ತು. ವಂಡರ್ಫುಲ್ ಕ್ಲಾಸ್. ಥ್ಯಾಂಕ್ ಯು. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಎಲ್ಲರೂ ಅಟೆಂಡೆನ್ಸ್ ಹಾಕಿದ್ರ? ಧನ್ಯವಾದಗಳು ಪ್ರಭುಜಿ. ಪ್ರಭುಜಿ ಲೈವ್ ಸ್ಟಾಪ್ ಮಾಡಿ. ಲೈವ್ ಸ್ಟಾಪ್ ಮಾಡ್ಲಾ? ಹರೇ ಕೃಷ್ಣ.